ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಇವತ್ತು ಮತ್ತು ನಾಳೆ ಬ್ಯಾಂಕ್ ಮುಷ್ಕರ ನಡೀತಾ ಉಂಟು. ಈ ನೆಲೆಯಲ್ಲಿ ಇವತ್ತಿನ ಒಂದು ಮಾತುಕತೆಯನ್ನು ನಾವು ನಡೆಸಿದ್ದೇವೆ. ಯಾಕೆ ಬ್ಯಾಂಕ್ ಮುಷ್ಕರ, ಯಾವ ಕಾರಣಕ್ಕಾಗಿ ಬ್ಯಾಂಕ್ ಎಂಪ್ಲಾಯೀಸ್ಗಳು ಅಥವಾ ಬ್ಯಾಂಕ್ ಅಧಿಕಾರಿಗಳು ಈ ಒಂದು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ, ಖಾಸಗೀಕರಣ ಏನು ತೊಂದರೆ ಮಾಡುತ್ತೆ, ಈ ವಿಚಾರವಾಗಿ ಇವತ್ತು ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮೂರು ಮಂದಿ ಹಿರಿಯ ಬ್ಯಾಂಕರ್ಗಳು ನಮ್ಮ ಜೊತೆಗಿದ್ದಾರೆ. BM ಮಾಧವ್ ಅವರು, ವಿನ್ಸೆಂಟ್ ಡಿಸೋಜ ಅವರು ಮತ್ತು ಸತೀಶ್ ಶೆಟ್ಟಿ ಅವರು. ನಾನು BM ಮಾಧವ್ ಅವರನ್ನು, ವಿನ್ಸೆಂಟ್ ಡಿಸೋಜ ಅವರನ್ನು ಮತ್ತು ಸತೀಶ್ ಶೆಟ್ಟಿ ಅವರನ್ನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ಕಾರ. BM ಮಾಧವ್ ಅವರು ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ ಇದರ ರಾಜ್ಯ ಉಪಾಧ್ಯಕ್ಷರು ಮತ್ತು ಹಿರಿಯ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ನ ಒಬ್ಬ ಹಿರಿಯ ನೇತಾರರು BM ಮಾಧವ್ ಅವರು. ಜೊತೆಗೆ ವಿನ್ಸೆಂಟ್ ಡಿಸೋಜ ಅವರು ಯುನೈಟೆಡ್ ಫೋರಂ ಫಾರ್ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಇದರ ಜಿಲ್ಲಾ ಸಂಚಾಲಕರು. ಜೊತೆಗೆ AIBFA ಇದರ AIBEA ಇದರ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಕೂಡ ಆಗಿದ್ದಾರೆ. ಆಮೇಲೆ ಸತೀಶ್ ಶೆಟ್ಟಿ ಅವರು AIBOC ಐಬಕ್ ಅಂದರೆ ಆಲ್ ಇಂಡಿಯಾ ಬ್ಯಾಂಕ್ ಆಫೀಸರ್ಸ್ ಕಾನ್ಫೆಡರೇಷನ್ ಈ ಒಂದು ಸಂಘಟನೆಯ ರಾಷ್ಟ್ರೀಯ ಉಪಾಧ್ಯಕ್ಷರು, ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಸೊ ಈ ಮೂರು ಮಂದಿ ಬ್ಯಾಂಕ್ ಸಿಬ್ಬಂದಿಗಳ ಅಥವಾ ಬ್ಯಾಂಕ್ ನೌಕರರ ಅಥವಾ ಬ್ಯಾಂಕ್ ಅಧಿಕಾರಿಗಳ ಸಂಘಟನೆಯ ನಾಯಕರುಗಳು ಈ ದಿವಸ ಒಟ್ಟು ಒಂದು ಖಾಸಗೀಕರಣ ಪ್ರಕ್ರಿಯೆ ಅಥವಾ ಇವತ್ತು ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಥವಾ ಸಾರ್ವಜನಿಕ ರಂಗದ ಬ್ಯಾಂಕ್ ಉದ್ದಿಮೆಗಳು ಅಥವಾ ಬ್ಯಾಂಕ್ ಒಟ್ಟು ಒಂದು ಬ್ಯಾಂಕಿಂಗ್ ಕ್ಷೇತ್ರ ಎದುರಿಸುತ್ತಿರುವ ಸಮಸ್ಯೆ ಸವಾಲುಗಳ ಬಗ್ಗೆ ಇವತ್ತು ಮಾತನಾಡಲಿಕ್ಕಿದ್ದಾರೆ. ಮತ್ತು ಬಹುಮುಖ್ಯವಾಗಿ ಈ ಒಂದು ಬ್ಯಾಂಕ್ ನೌಕರರು, ಅವರ ನೌಕರರ ಸಂಘಟನೆಗಳು, ಅಧಿಕಾರಿಗಳ ಸಂಘಟನೆಗಳು ಕರೆ ನೀಡಿರುವಂಥ ಈ ಒಂದು ರಾಷ್ಟ್ರೀಯ ಮಟ್ಟದ ಬ್ಯಾಂಕ್ ಮುಷ್ಕರ ಏನು ಹಿನ್ನೆಲೆ, ಏನು ಕಾರಣ, ಯಾಕೆ, ಎಲ್ಲ ವಿಚಾರವಾಗಿ ಇವತ್ತು ಅವರು ಮಾತನಾಡಲಿಕ್ಕೆ ಇದ್ದಾರೆ. ನಾನು ಹಿರಿಯರಾದ BM ಮಾಧವ್ ಅವರಿಂದ ಆರಂಭಿಸ್ತೇನೆ. ಮಾಧವ್ ಅವರೇ, ಬ್ಯಾಂಕ್ ಈ ಒಂದು ಖಾಸಗೀಕರಣದ ವಿಚಾರವಾಗಿಟ್ಕೊಂಡು, ಯಾಕಂತ ಹೇಳಿದ್ರೆ ಮೊನ್ನೆ ಕೇಂದ್ರ ಬಜೆಟ್ನಲ್ಲಿ ಕೂಡ ಖಾಸಗೀಕರಣದ ಬಗ್ಗೆ ಸಾಕಷ್ಟು ಪ್ರಸ್ತಾಪಗಳಿತ್ತು. ಸೊ ನೀವು ದಿಢೀರಾಗಿ ಬಜೆಟ್ ಹಿನ್ನೆಲೆಯಿಂದಾಗಿ ಈ ಒಂದು ಪ್ರತಿಭಟನೆಗೆ ಕರೆ ಕೊಟ್ರ ಅಥವಾ ಅದಕ್ಕಿಂತ ಮೊದಲೇ ನಿರ್ಧಾರ ಮಾಡಿದ್ರ, ಏನು ಸಮಾಚಾರ? ಇದರಲ್ಲಿ ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡಬೇಕಂತೇಳಿ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ನಾವು ಪಡ್ಕೊಂಡಂತಹ ಒಂದು ರಾಷ್ಟ್ರೀಕರಣವಾದಂಥ ಈ ಬ್ಯಾಂಕಿಂಗ್ ಸಂಸ್ಥೆ. ಹೌದು. ಈಗ ಈಗಿನ ಸರ್ಕಾರ ಏನು ಬಂದಿದೆ, ಹಿಂದಿನಿಂದಲೂ ಕೂಡ ಅದನ್ನು 1991ರಲ್ಲಿ ನರಸಿಂಹರಾವ್ ಅವರ ಕಾಲದಲ್ಲೇ ಇದು ಈ ಖಾಸಗೀಕರಣ ಉದಾರೀಕರಣದ ಈ ದಾಳಿಗಳಿಗೆ ಬ್ಯಾಂಕನ್ನು ಕೂಡ ಅರ್ಪಣೆ ಮಾಡಿ ಆಗಿತ್ತು. ಹೌದು. ಆದರೆ 2000 ಇಸ್ವಿಯಲ್ಲಿ ಒಮ್ಮೆ ಇದನ್ನು ಶೇರ್ ವಿಕ್ರಯ ಮಾಡಬೇಕಂತೇಳಿ ಒಮ್ಮೆ ಒಂದು ಡಿಸಿಷನ್ ತಗೊಂಡಾಗ 34% ಶೇರ್ ಇದು ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತೇಳಿದಾಗ ದೊಡ್ಡ ರೀತಿಯ ಪ್ರತಿಭಟನೆ ಸಂಘ ನಮ್ಮ ನೌಕರ ವರ್ಗ ಮಾಡಿದ ಕಾರಣ ಅದನ್ನು ಅಲ್ಲಿಗೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಯಿತು ನಮಗೆ. ಅದರ ನಂತರ ಕಾಲದ ಘಟ್ಟದಲ್ಲಿ ಈಗಿನ ಸರ್ಕಾರ ಏನಿದೆ, ಬಹಳ ತ್ವರಿತ ಗತಿಯಲ್ಲಿ ಈ ಬ್ಯಾಂಕನ್ನು ಆ ಬ್ಯಾಂಕನ್ನು ಖಾಸಗೀಕರಿಸಬೇಕು, ಎಲ್ಲವನ್ನ ಖಾಸಗೀಕರಿಸೋದು ನೀವು ನೋಡ್ತಾ ಇದ್ದೀರಿ. ಪ್ರತಿಯೊಂದು ಸಾರ್ವಜನಿಕ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ. ಇದರ ಮಧ್ಯದಲ್ಲಿ ಈಗ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸುವಾಗ ಹೇಳಿದರು, 2 ಸಾರ್ವಜನಿಕ ಸಂಸ್ಥೆಯ 2 ಬ್ಯಾಂಕ್ಗಳನ್ನು ಮತ್ತು ಒಂದು GIC ಜನರಲ್ ಇನ್ಶೂರೆನ್ಸ್ ನಾವು ಖಾಸಗೀಕರಣ ಮಾಡ್ತೀವಿ ಅಂತ ಹೇಳುವ ಒಂದು ಬಾಂಬ್ ಹಾಕಿದ್ರು ಅವರು. ಅದಕ್ಕೆ ನಮ್ಮ ಇಡೀ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲಿರುವಂಥ ಎಲ್ಲ ನೌಕರರು, ಎಲ್ಲ ಬೇರೆ ಬೇರೆ ಐಡಿಯಾಲಜಿ ಇದ್ದುಕೊಂಡು ಕೆಲಸ ಮಾಡುವಂಥ ಎಲ್ಲ ಸಂಘಟನೆಗಳು ಇವತ್ತು ಒಟ್ಟಾಗಿದೆ. ಮಾತ್ರವಲ್ಲ, ಇಡೀ ನಮ್ಮ ಈ ಖಾಸಗೀಕರಣಕ್ಕೆ ವಿರುದ್ಧವಾಗಿರುವಂಥ ಯಾವ ಶಕ್ತಿಗಳಿದೆ, ಯಾವ ಟ್ರೇಡ್ ಯೂನಿಯನ್ಸ್ಗಳಿದೆ ಭಾರತದಲ್ಲಿ, ಎಲ್ಲವೂ ಕೂಡ ಇವತ್ತು ನಮಗೆ ಬೆಂಬಲ ಕೊಡ್ತಾ ಇದೆ. ನಾವು ಅದನ್ನು ದೊಡ್ಡ ರೀತಿಯಲ್ಲಿ ಪ್ರಕ್ಷೋಭ ಸಮರವನ್ನು ನಾವು ಪ್ರಾರಂಭಿಸಿದ್ದೀವಿ. ಅದನ್ನು ನಿಲ್ಲಿಸಬೇಕು ಅಂತೇಳಿ ನಮ್ಮ ಪ್ರಯತ್ನ. ಇದು ವಿನ್ಸೆಂಟ್ ಡಿಸೋಜ ಅವರೇ, ಅದೇ ಇವತ್ತಿನ ಈ ಒಂದು ಚಳವಳಿಯ ಹಿನ್ನೆಲೆಯಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಯಾಕಂತ ಹೇಳಿದ್ರೆ ಮಾಧವ್ ಅವರು ಹೇಳಿದಾಗೆ ನಾವು ಮಾತನಾಡುವುದಿದ್ದರೆ ಅದು ರಾಷ್ಟ್ರೀಕರಣ
ಅಥವಾ ಬ್ಯಾಂಕ್ಗಳು ಬಹುಮುಖ್ಯವಾಗಿ ಖಾಸಗೀಕರಣ ಆಗುವಂಥದ್ದು ಅಥವಾ ಹೂಡಿಕೆ ಹಿಂದೆಗೆದು ಅಂತ ಒಂದು ಪ್ರಕ್ರಿಯೆ ಪಿ ವಿ ನರಸಿಂಹರಾಯರ ಕಾಲದಲ್ಲಿ ಆರಂಭಗೊಂಡಿತ್ತು. ಎಸ್, ಆ ವಿಚಾರಕ್ಕೆ ನಾವು ಮಾತನಾಡುವ. ಇವತ್ತಿನ ಈ ಒಂದು ಮುಷ್ಕರದ ಹಿನ್ನೆಲೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಯಾಕೆ ಬ್ಯಾಂಕಿನವರು ಆಗಾಗ ಮುಷ್ಕರ ಮಾಡ್ತಾರೆ ಅಂತ ಜನ ಕೇಳ್ತಾರೆ. ಅದೇ ಮೊನ್ನೆ 1 ಫೆಬ್ರವರಿ 2021 ತಮ್ಮ ಆಯವ್ಯಯ ಪಟ್ಟಿಯನ್ನು ಪಡಿಸುವಾಗ ಶ್ರೀಮತಿ ನಿರ್ಮಲಾ ಸೀತಾ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್, ಅದೇ ನಮ್ಮದು ಈಗ 2 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು, IDBI ಬ್ಯಾಂಕ್, ಅದೇ ರೀತಿ ಜನರಲ್ ಇನ್ಶೂರೆನ್ಸ್, LICಯಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್, ಜನರಲ್ ಇನ್ಶೂರೆನ್ಸ್ ಪ್ರೈವೇಟೈಸ್ ಮಾಡೋದು, ಇದೇ ರೀತಿ ಸಾಧಾರಣ ಒಂದು 100ಕ್ಕಿಂತ ಮಿಕ್ಕಿ ಈ ನಮ್ಮ ಸಾರ್ವಜನಿಕ ವಲಯದ ಕ್ಷೇತ್ರಗಳಲ್ಲಿ ಅವರು ಖಾಸಗಿ ಒಂದು ಬಂಡವಾಳವನ್ನು ಖಾಸಗಿಗೆ ವಹಿಸುವ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ. ಸೊ ಇದರ ವಿರುದ್ಧವಾಗಿ ಹುನ್ನಾರ ಅಲ್ಲ, ಬಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹುನ್ನಾರ ಅಲ್ಲ, ಇದು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಖಂಡಿತವಾಗಿ ಅವರು ಮಾಡಲಿಕ್ಕೆ ಮುಂದೆ ತುಂಬ ಮುಂದೆ ಹೋಗಿದ್ದಾರೆ. 2020 ಏಪ್ರಿಲ್ 1ರಂದು 10 ಬ್ಯಾಂಕುಗಳು, ನಮ್ಮ ರಾಷ್ಟ್ರೀಕೃತ ಬ್ಯಾಂಕುಗಳು 4 ಬ್ಯಾಂಕುಗಳಾಗಿ ಇದಾಯಿತು, ಅದು ಮರ್ಜ್ ಆಯಿತು. ಸೊ ಆ ಟೈಮಲ್ಲಿ ನಾವು ಹೇಳಿದ್ದೇನೆಂದರೆ ಇದು ಮರ್ಜರ್ ಅಲ್ಲ, ಇದು ಮುಂದಿನ ಈ ನಮ್ಮ ಖಾಸಗಿ ವಲಯಕ್ಕೆ ಕೂಡ ಒಂದು ಹುನ್ನಾರ. ಅದೇ ರೀತಿ ಅಂದರೆ ನಮಗೆ ಸಹ ಗೊತ್ತಿತ್ತು ಇದು ಖಂಡಿತವಾಗಿ ಇದರಲ್ಲಿ ನಮ್ಮ ಮರ್ಜರ್ನಲ್ಲಿ ಇದು ಕೊನೆಗೊಳ್ಳುವುದಿಲ್ಲ, ಇದು ಪ್ರೈವೇಟೈಸ್ ಆಗ್ತದೆ ಅಂತ ನಮಗೆ ಅದೇ ಆ ಟೈಮ್ ನಮ್ಗೆ ಗೊತ್ತಾಗಿತ್ತು. ಮತ್ತು ಈ ಕೊರೋನಾ ಟೈಮಲ್ಲಿ ಒಂದು ಸಲ ಒಂದು ಸ್ಟೇಟ್ಮೆಂಟ್ ಬಂತು ಪೇಪರಲ್ಲಿ, ಏನಂದರೆ ನಾವು ಇದು ಸಾರ್ವಜನಿಕ ರಂಗದ ಬ್ಯಾಂಕುಗಳನ್ನು ನಾವು ಪ್ರೈವೇಟೈಸ್ ಮಾಡ್ತೇವಂತ. ಇಮಿಡಿಯೇಟ್ಲಿ ನಾವು ಅದಕ್ಕೆ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ಈ ರೀತಿಯ ಒಂದು ಪ್ರತಿರೋಧ ಇಲ್ಲದಿದ್ದರೆ ಸಣ್ಣ ಮಟ್ಟಿನಲ್ಲಿ ನಾವು ಮಾಡಿದ್ದೇವೆ. ಇದಕ್ಕೆ ಕಾರಣ ಏನಂದರೆ, ಈಗ 1969 ಜುಲೈ 19ರಂದು ಅಂದಿನ ಪ್ರಧಾನಮಂತ್ರಿಯವರಾದ ಶ್ರೀಮತಿ ಇಂದಿರಾ ಗಾಂಧಿ ಅವರು 14 ಖಾಸಗಿ ವಲಯದ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಿದರು. ತದನಂತರ ದೇಶದ ಚರಿತ್ರೆಯಲ್ಲಿ ದೊಡ್ಡ ಕ್ರಾಂತಿ ನಾವು ಹೇಳ್ಬೋದು. ಯಾಕೆಂದರೆ ಅದು ತದನಂತರ 1980ರಲ್ಲಿ ಇನ್ನೂ 6 ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡವು. ಸಾಮಾನ್ಯ ಜನರು ಕೂಡ ಬ್ಯಾಂಕಿನ ಮೆಟ್ಟಲಿಗೆ ಸಾಧ್ಯವಾಯಿತು. ಮೊದಲು ಇದು ಬರೇ ಒಂದು ಕೆಲವು ವರ್ಗಕ್ಕೆ ಮಾತ್ರ, ಶ್ರೀಮಂತ ವರ್ಗಕ್ಕೆ ಸೀಮಿತವಾಗಿತ್ತು ಬ್ಯಾಂಕಿಂಗ್ ವ್ಯವಸ್ಥೆ. ಸೊ ಇದು ರಾಷ್ಟ್ರೀಕರಣಗೊಂಡ ಮೇಲೆ ಎಲ್ಲ ವರ್ಗದ ಜನರು ಬ್ಯಾಂಕಿನ ಒಂದು ಮೆಟ್ಟಲು ಹತ್ತಲಿಕ್ಕೆ ಸಾಧ್ಯವಾಯಿತು. ನಿಮ್ಮ ಕುಶಲಕರ್ಮಿಗಳು, ನಮ್ಮ ರೈತರು, ಸಣ್ಣ ಮತ್ತು ಮಧ್ಯಮ ವರ್ಗದ ಕೈಗಾರಿಕೆಗಳು, ಯಾವುದನ್ನು ಎಲ್ಲ ವರ್ಗಕ್ಕೆ ಈ ಬ್ಯಾಂಕಿನ ಸಾಲ ಸೌಲಭ್ಯ ಸಿಗುವ ಒಂದು ಅರೇಂಜ್ಮೆಂಟ್ ಬಂತು. ಈಗ ತದನ 1991ರಲ್ಲಿ ನಮ್ಮ ದಿವಂಗತ ನರಸಿಂಹರಾವ್ ಇದೇ ನಮ್ಮ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉದಾರೀಕರಣ ಮತ್ತು ಈ ಖಾಸಗೀಕರಣ ಒಂದು ರಿಫಾರ್ಮ್ ನಾವು ಹೇಳ್ತೇವೆ, ಅದು ತರಲಿಕ್ಕೆ ನಮ್ಮ ಮನಮೋಹನ್ ಸಿಂಗ್ ವಿತ್ತ ಮಂತ್ರಿ ಆಗಿದ್ದರು. ಆ ಟೈಮಲ್ಲಿ ನಾವು ಪ್ರತಿರೋಧ ಮಾಡಿದ್ದರಿಂದ ಈಗ ಇವರು ನಮ್ಮ ಕಾಮ್ರೇಡ್ ಮಾಧವ್ ಹೇಳಿದಾಗ 2000 ಇಸವಿಯಲ್ಲಿ ಶ್ರೀಮಾನ್ ವಾಜಪೇಯಿಯವರು ಅವರು ಸಹ ಇಡೀ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಒಂದು ಖಾಸಗೀಕರಣ ಮಾಡುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದರು. ಇದರ ವಿರುದ್ಧವಾಗಿ ನಾವು ಆಗಲೇ ಹೋರಾಟ ಮಾಡಿದ್ದೇವೆ. ಹಾಗೆ ತದನಂತರ ಬಿಕಾಸ್ ಆಫ್ ಅವರ್ ಯಾವುದಾದ್ರು ನಮ್ಮ ಹೋರಾಟದ ಪ್ರತಿಫಲವಾಗಿ ಇಷ್ಟ ತನಕ ಅದು ಯಾವ ಬ್ಯಾಂಕ್ ನಿಧಾನಗತಿಯಲ್ಲಿ ಸಾಗಿದೆ. ಈಗ ಒಂದು ಬಹಳ ರಭಸದಲ್ಲಿ ಅಂದರೆ ಅವರಿಗೆ ಪಾರ್ಲಿಮೆಂಟ್ ಅಲ್ಲಿ ಬ್ರೂಟ್ ಮೆಜಾರಿಟಿ ಉಂಟು. ಸೊ ಅದನ್ನ ಒಂದು ಗಟ್ಟಿಯಾಗಿ ಇಟ್ಕೊಂಡು ಅವರು ಈಗ ಬಹಳಷ್ಟು ಖಾಸಗಿ ವಲಯಕ್ಕೆ ಉತ್ತೇಜನ ಕೊಡುವ ಇದರಲ್ಲಿದ್ದಾರೆ. ಅದಕ್ಕೆ ಕಾರಣ ಉಂಟು. ಏನಂದ್ರೆ ಕಾರಣಕ್ಕೆ ನಾವು ಬರುವ. ಈಗ ಸತೀಶ್ ಶೆಟ್ಟಿ ಅವರೇ, ಇದು ಖಾಸಗೀಕರಣಕ್ಕೆ ಉತ್ತೇಜನ ಅಂತ ಹೇಳ್ತಾರೆ. ಖಾಸಗೀಕರಣ ಆಗಬೇಕು ಅಂತ. ಈಗ ನೀವು ಇವತ್ತು ಮಾಡಿರುವಂಥ ಮುಷ್ಕರ ಇರ್ಬೋದು ಅಥವಾ ನಾಳೆ ಈಗ ಜನ ಕೇಳುವಂಥದ್ದು ಅಷ್ಟೇ, ಬ್ಯಾಂಕ್ ಒಂದು ಖಾಸಗೀಕರಣ ಆದರೆ ಒಳ್ಳೆಯದಲ್ವಾ ಅಂತ. ಇದು ಪ್ರಪ್ರಥಮವಾಗಿ ಖಾಸಗೀಕರಣ ಮತ್ತು ಅದರ ವಿರುದ್ಧ ಬ್ಯಾಂಕುಗಳ ನೌಕರರು ಅಧಿಕಾರಿಗಳು ಹೋರಾಟಕ್ಕೆ ಇಳಿದಿದ್ದಾರೆ. ಯಾಕೆ? ಇದು ಅವರಿಗೆ ಮಾತ್ರ ಸೀಮಿತವಾದ ಒಂದು ವಿಷಯವೂ ಅಲ್ಲ. ಇದು ನಾವೀಗ ಸ್ಟ್ರೈಕ್ ಮಾಡಿ ಈಗ ಧರಣಿಯನ್ನೆಲ್ಲ ಮಾಡುವುದು ಒಂದು ಮೆಸೇಜು ಈ ಪಬ್ಲಿಕ್ಗೆ ಕೂಡ ಹೋಗಬೇಕು. ಖಾಸಗೀಕರಣದಿಂದ ಏನು ಅನಾಹುತ ಆಗ್ತದೆ? ಸಾರ್ವಜನಿಕ ರಂಗದ ಉದ್ದಿಮೆಗಳನ್ನೆಲ್ಲ ಖಾಸಗೀಕರಣ ಮಾಡಿಕೊಂಡು ಏನಾಗುತ್ತೆ?
ಪ್ರಪ್ರಥಮವಾಗಿ ಬ್ಯಾಂಕ್ಗಳು ಬ್ಯಾಂಕ್ ನಿಮಿತ್ತ ಮಾತ್ರ ಸಾಕಷ್ಟು ಸಾರ್ವಜನಿಕ ರಂಗದ ಉದ್ದಿಮೆಗಳು ಇವತ್ತು ಖಾಸಗೀಕರಣ ಪ್ರಕ್ರಿಯೆ ಅವೆಲ್ಲ ಉದ್ದಿಮೆಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದು ಖಾಸಗಿ ಏನು ನಿಂತಿದೆ ಇವತ್ತು, ಖಾಸಗಿ ಎಲ್ಲ ಉದ್ದಿಮೆಗಳು ಏನು ನಿಂತಿವೆ ಅವೆಲ್ಲವೂ ಕೂಡ ಸಾರ್ವಜನಿಕ ಬ್ಯಾಂಕುಗಳಿಂದ ಸಹಾಯ ತೆಗೆದುಕೊಂಡು ಇವತ್ತು ನಿಂತಿರುವಂಥದ್ದು. ಲೋನ್ ಇರ್ಬೋದು, ಏನಿರ್ಬೋದು, ಇವು ಇನ್ಕ್ಲೂಡಿಂಗ್ ಡಿಫಾಲ್ಟರ್ಸ್ ನಾನು ಹೇಳ್ತೇನೆ. ಇವತ್ತು ನಾವು ಯಾಕೆ ಸ್ಟ್ರೈಕಲ್ಲಿ ಬಂದಿದ್ದೇವೆ, ರೋಡಿಗೆ ಯಾಕೆ ಇಳಿದಿದ್ದೇವೆ? ಇದು ನಮ್ಮ ಒಂದು ನೌಕರಿಯ ಅಥವಾ ನಮ್ಮ ಒಂದು ಸಂಬಳ ಸಾರಿಗೆ ವಿಚಾರವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ. ಸಾರ್ವಜನಿಕರಿಗೆ, ವಿಶೇಷವಾಗಿ ರೈತರು, ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು, ಹಾಗೆ ಸಣ್ಣ ಹಿಡುವಳಿದಾರರು, ಸಣ್ಣ ವ್ಯಾಪಾರಿಗಳು, ಇವರಿಗೆಲ್ಲ ಈ ಒಂದು ಖಾಸಗೀಕರಣದಿಂದ ಎಂಥ ಅನಾಹುತ ಆಗ್ತದೆ ಅಂತ ಹೇಳಿ ನಾವು ಹೇಳುವ ನಾವೊಂದು ಸಣ್ಣ ಇದೊಂದು ನಮ್ಮ ಪ್ರಯತ್ನ ಅಂತ ನಾವು ಹೇಳ್ಬೋದು. ಇವತ್ತು ನೋಡಿ, ದೇಶಾದ್ಯಂತ 1,60,000 ಬ್ಯಾಂಕ್ ಶಾಖೆಗಳಿವೆ. ಅದರಲ್ಲಿ 1,14,000 ಸಾರ್ವಜನಿಕ ಬ್ಯಾಂಕ್ಗಳ ಶಾಖೆಗಳಿವೆ. ಈ ಶಾಖೆಗಳು ಎಲ್ಲಿವೆ? ಹೆಚ್ಚಿನ ಮೋರ್ ದೆನ್ 40%, 40%ಗಿಂತ ಹೆಚ್ಚಿನ ಶಾಖೆಗಳು ರೂರಲ್ ಮತ್ತು ಸಣ್ಣ ಪ್ರದೇಶಗಳಲ್ಲಿ ಇವೆ. ಅದರಿಂದ ಗ್ರಾಮೀಣ ಭಾರತದಲ್ಲಿ ನೀವು ಹೇಳೋ ಪ್ರಕಾರ 40%ಕ್ಕಿಂತ ಅದು ಒಂದು. ಅದರಿಂದ ಗ್ರಾಮೀಣ ಭಾರತದಲ್ಲಿ ಇರುವಂತಹ ನಮ್ಮ ರೈತರಿಗೆ, ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಸಹಾಯ ಆಗ್ತದೆ ಒಂದು. ಎರಡನೇದಾಗಿ ಇನ್ನೊಂದು ವಿಚಾರ, ಈಗ ಮೊನ್ನೆ ಕೆಲವು ದಿವಸಗಳಿಂದ ಒಂದು ಎಕಾನಮಿಕ್ ಇದರಲ್ಲಿ ಕೂಡ ಬಂದಿತ್ತು, 80ರಿಂದ 85% ವಿದ್ಯಾರ್ಥಿಗಳಿಗೆ ಏನು ಸಾಲ ಕೊಡ್ತದೆ ಅದು ಸಾರ್ವಜನಿಕ ಬ್ಯಾಂಕುಗಳು ಮಾತ್ರ ಕೊಡ್ತಾ ಇದ್ದಾವೆ. ಇವತ್ತು ನಾವು ಇಷ್ಟೊಂದು ಸಾಫ್ಟ್ವೇರ್ ಜನರನ್ನ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಅನ್ನ, ಅಥವಾ ನೀವು ಡಾಕ್ಟರ್ಸ್ ಅನ್ನ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅನ್ನ ನೋಡ್ತಾ ಇದ್ದೀರಿ ಅಂತಂದ್ರೆ ಅವರ ಕಲಿಕೆಗೆ, ಬಡ ಹುಡುಗರ ಕಲಿಕೆಗೆ ಸಾಧ್ಯವಾಗಿದೆ, ಅವರ ಬೆನ್ನೆಲುಬಾಗಿ ನಿಂತಿದೆ ಅಂತಂದ್ರೆ ಸಾರ್ವಜನಿಕ ಬ್ಯಾಂಕ್. ಹೌದು. ಅದನ್ನ ನೀವು ಇವತ್ತು ಖಾಸಗೀಕರಣ ಮಾಡಿದರೆ, ಖಾಸಗಿ ಬ್ಯಾಂಕ್ ಇಷ್ಟೆಲ್ಲ ಉಂಟು, ಅವರು ಕೂಡ ಮಾಡ್ಬೋದಿತ್ತಲ್ಲ, ಇಷ್ಟು ಎಜುಕೇಶನ್ ಸಪೋರ್ಟ್ ಮಾಡ್ಬೋದಿತ್ತು. ಯಾರು ಮಾಡ್ತಿದ್ದಾರೆ? ಯಾರು ಮಾಡೋದು? ಯಾಕಂದ್ರೆ ಎಷ್ಟು ಎಜುಕೇಶನ್ ಲೋನ್ ಒಂದು ಅಂದಾಜು ಪರ್ಸೆಂಟೇಜ್ ಖಾಸಗಿ ಬ್ಯಾಂಕಿನವರು ಕೊಟ್ಟಿರಬಹುದು? ಅಲ್ಲ, ಅದೇ ನಮ್ದು 85% ಅಂದ್ರೆ ಉಳಿದಿದೆ ಎಷ್ಟು? 15% ಮಾತ್ರ, ಅಷ್ಟು ಮಾತ್ರ. ಇದು ಅಂಕಿ ಸಂಖ್ಯೆ ನಮ್ಮದಲ್ಲ, RBI ಇಂದ ತೆಗೆದ ಅಂಕಿ ಸಂಖ್ಯೆಗಳು. ಹೌದು. ಇವತ್ತು ನೋಡಿ, ಇನ್ನೊಂದು ವಿಚಾರ ಹೇಳ್ತೇನೆ, 85% ಎಜುಕೇಶನ್ ಲೋನ್ ವಿದ್ಯಾರ್ಥಿಗಳಿಗೆ. ಹೌದು, ಪಬ್ಲಿಕ್ ಸೆಕ್ಟರ್. ಹೌದು. ಇವತ್ತು ನೋಡಿ, ಇನ್ನೊಂದು ವಿಚಾರ, ಬ್ಯಾಂಕ್ಗಳೇ ಕೊಟ್ಟಿವೆ. ರೈತರ ಆತ್ಮಹತ್ಯೆ, ಯಾವುದೇ ಒಂದು ರೈತ ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ತೆಗೆದುಕೊಂಡ, ಸಾರ್ವಜನಿಕ ಬ್ಯಾಂಕಲ್ಲಿ ತೆಗೆದುಕೊಂಡ ಲೋನ್ ತೆಗೆದುಕೊಂಡ ಯಾವ ರೈತನು ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಆತ್ಮಹತ್ಯೆ ಮಾಡಿಕೊಂಡ ರೈತರೆಲ್ಲ ಪ್ರೈವೇಟ್ ಮನಿ ಲೆಂಡರ್ಸ್ ಇಂದ ಖಾಸಗಿಯಾಗಿ ಲೋನ್ ತಗೊಂಡು ಆಗಿದ್ದಾರೆ. ಇವತ್ತು ಕೂಡ 1,60,000 ನಾವು ಬ್ರಾಂಚ್ಗಳಂತ ಹೇಳಿದೆ, ಅಷ್ಟು ಆಗಿ ಕೂಡ ಭಾರತದ 40% ಅಷ್ಟು ಭಾಗದಲ್ಲಿ ಇನ್ನೂ ಕೂಡ ಬ್ಯಾಂಕ್ ಬ್ರಾಂಚ್ಗಳು ಇನ್ನೂ ಮುಟ್ಟಬೇಕು, ಓಪನ್ ಆಗಬೇಕು ಅಂತ ಸ್ಥಳಗಳಿವೆ. ನೀವು ಅವನ್ನು ಕವರ್ ಮಾಡ್ಲಿಕ್ಕೆ, ಅವುಗಳನ್ನು ಮುಟ್ಲಿಕ್ಕೆ, ಆ ಸ್ಥಳಗಳನ್ನು ಮುಟ್ಲಿಕ್ಕೆ ಪ್ರಯತ್ನ ಪಡಬೇಕೆ ಹೊರತು ಖಾಸಗೀಕರಣ ಮಾಡಿದ್ರೆ ಏನಾಗ್ತದೆ? ಅವರಿಗೆ ಲಾಭ ರೂರಲ್ ಬ್ರಾಂಚ್ ಅಲ್ಲಿ ಲಾಭ ಆಗುದಿಲ್ಲ, ಅವರು ಅದನ್ನು ಮುಚ್ಚಿ ಬೇರೆ ಪಟ್ಟಣದಲ್ಲಿ ಮತ್ತೆಲ್ಲಿ ಓಪನ್ ಮಾಡ್ತಾರೆ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ, ನಮ್ಮಲ್ಲಿ ನಾನ್ ಬ್ಯಾಂಕಿಂಗ್ ಏರಿಯಾದಲ್ಲಿ ಬ್ರಾಂಚ್ಗಳನ್ನು ಓಪನ್ ಮಾಡಬೇಕು ಅಂತ ಹೇಳ್ತಾರೆ. ನಾವು ಓಪನ್ ಮಾಡಿದ್ದೇವೆ. ಕೆಲವು ಪ್ರದೇಶದಲ್ಲಿ ಹೆಚ್ಚಂದ್ರೆ ಒಂದು 10 ಫ್ಯಾಮಿಲಿ ಇರ್ಬೋದು, ಅಲ್ಲಿ ಕೂಡ ಬ್ಯಾಂಕ್ ಓಪನ್ ಮಾಡಿ ನಾವು ಕೂತಿದ್ದೇವೆ. ಯಾಕೆ? ನಮ್ಗಲ್ಲಿ ಈ ಒಂದು ಶಾಖೆಯ ಒಂದು ಬಾಡಿಗೆ ಕೂಡ ಬರುವುದಿಲ್ಲ, ಆದ್ರೆ ಅಲ್ಲಿ ರೀಚ್ ಆಗಬೇಕು ಅಂತ ಸೋಷಿಯಲ್ ಕಮಿಟ್ಮೆಂಟ್ ಅಂತ ಒಂದು ಸಾಧ್ಯತೆ ಸಾರ್ವಜನಿಕ ಬ್ಯಾಂಕ್ಗಳು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಆದರೆ ಖಾಸಗಿಯವರು ಸಾಕಷ್ಟು ಅವರ ಏನು ಟಾರ್ಗೆಟ್ ಇರೋಷ್ಟು ವ್ಯವಹಾರ ಆಗದಿದ್ದರೆ, ಲಾಭ ಬರದಿದ್ದರೆ ಅಲ್ಲಿ ಶಾಖೆ ಅವ್ರು ಮಾಡುದು ಲಾಭಕ್ಕಾಗಿ ಮಾತ್ರ. ಇನ್ನೊಂದು, ಎರಡನೇದಾಗಿ, ಈ 1969ರಲ್ಲಿ ಯಾವ ಸಿಚುವೇಶನ್ ಇತ್ತು ಆ ಸಿಚುವೇಶನ್ ಅನ್ನ ಪುನಃ ನಾವು ಮರುಕಳಿಸುವಂತ ಪರಿಸ್ಥಿತಿ ಈ ಸರ್ಕಾರ ಮಾಡ್ತಾ ಇದೆ. ಯಾಕೆ ಹೇಳ್ತೇನೆ ಅಂದ್ರೆ, 69ರ ಮೊದಲು ಏನಾಗ್ತಾ ಇತ್ತು? ಈ ಬ್ಯಾಂಕ್ಗಳೆಲ್ಲ ಇಂಡಸ್ಟ್ರಿಯಲ್ ಹೌಸ್ಗಳ ಕೈಯಲ್ಲಿತ್ತು, ಈ ಕಾರ್ಪೊರೇಟ್ಗಳ ಹೌಸ್ಗಳ ಕೈಗಳಿತ್ತು. ಅವ್ರು ಏನ್ ಮಾಡ್ತಿದ್ರು? ಡೆಪಾಸಿಟ್ ಕೊಡೋದು ಜನಸಾಮಾನ್ಯರು. ಆ ಡೆಪಾಸಿಟ್ಗಳನ್ನ ಉಪಯೋಗಿಸಿ ತಮ್ಮ ಒಂದು ಸಿಸ್ಟರ್ ಕನ್ಸರ್ನ್ಗೆ, ತಮ್ಮದೇ ಫ್ಯಾಕ್ಟರಿಗಳಿಗೆ, ತಮ್ಮದೇ ಇಂಡಸ್ಟ್ರಿಗಳಿಗೆ ಲೋನ್ ಕೊಟ್ಕೊಂಡು ಅದರಿಂದ ಅನಾಹುತ ಮಾಡಿ 500ಕ್ಕಿಂತ ಹೆಚ್ಚು ಬ್ಯಾಂಕ್ಗಳು ಕೊಲಾಪ್ಸ್ ಆಗಿವೆ. 69ರ ಮೊದಲು ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ 500ಕ್ಕಿಂತ ಹೆಚ್ಚು ಬ್ಯಾಂಕ್ಗಳು ಕೊಲಾಪ್ಸ್ ಆಗಿವೆ. ಇದಾದ ಮೇಲೆ ಕೂಡ, ನ್ಯಾಷನಲೈಸೇಷನ್ ಆದ ಮೇಲೆ ಕೂಡ 48 ಬ್ಯಾಂಕ್ಗಳು ಕೊಲಾಪ್ಸ್ ಆಗಿದ್ದಾವೆ. ನೀವು ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ನೋಡಿರ್ಬೋದು. ರಮೇಶ್ ಗೆಲ್ಲಿ ಮಾಡಿದ ಅನಾಹುತ ಯಾರು ಕೇಳಲಿಕ್ಕಿಲ್ಲ, ಅವ್ರಿಗೆ ಏನೂ ಆಗದೆ ಹೋದ್ರು. ಎಷ್ಟು ಸಂಪತ್ತು ಮಾಡಿದ್ರು, ಯಾರ ಸಂಪತ್ತು ಅದು? ಸಾಮಾನ್ಯ ಒಂದು ಜನಸಾಮಾನ್ಯ ಇಟ್ಟ ಡೆಪಾಸಿಟ್ ಅನ್ನ ಮುಳುಗಿಸುವಂತ ಪರಿಸ್ಥಿತಿ ಬಂತು. ಆಗ ಯಾರು ಅದಕ್ಕೆ ಸಹಾಯಕ ಬಂದವರು? ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕು. ಇವತ್ತು ಯೆಸ್ ಬ್ಯಾಂಕು, ಕಪೂರ್ ಖಾನ್ದಾನ್ ಅವರು ಬ್ಯಾಂಕ್ ಅನ್ನ ಲೂಟಿ ಮಾಡಿ ಹೋದ್ರು. ಅವರಿಗೆ ಬೇಕಾದವರಿಗೆ ಲೋನ್ ಕೊಟ್ಟು ಕಮಿಷನ್ ತಗೊಂಡು ಎಲ್ಲ ಮಾಡಿದ್ರು. ನೀವು ಏನ್ ಮಾಡ್ತಿದ್ರಿ? CBI ಅರೆಸ್ಟ್ ಮಾಡಿದೆ, ಕರೆಕ್ಟ್. ಆದ್ರೆ ಅಲ್ಲಿರುವ ಡೆಪಾಸಿಟರ್ಸ್ ಅನ್ನು ಯಾರು ಕಾಪಾಡಬೇಕು? ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದೆ ಬಂದಿದೆ. ಅಂತ ಪರಿಸ್ಥಿತಿಯನ್ನು ನೋಡಿ ಕೂಡ ನೀವು ಇಂಥ ಒಂದು ಪುನಃ ಅವರ ಕೈಯಲ್ಲೇ ಕೊಡ್ತೇನೆ, ಈ ಮಾಣಿಕ್ಯವನ್ನು ತಗೊಂಡು, ನಾವು ಹೇಳ್ತೇವೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗೆ, ನೀವು ಒಮ್ಮೆ ನೋಡಿದ್ರೆ ಆ ಮಾಣಿಕ್ಯನ ಈ ಮಂಗಗಳು ಏನ್ ಮಾಡ್ತೇವೆ ಅಂತ ಹೇಳಿ ಪುನಃ ತೆಗೆದುಕೊಂಡು ಅವರ ಹತ್ರ ಕೊಡ್ಲಿಕ್ಕೆ ಒಂದು ನಿರ್ಧಾರ ಮಾಡ್ತೀರಿ ಅಂತ ಹೇಳಿದ್ರೆ ಇದು ನಿಮ್ಮ ಹುಚ್ಚುತನ ಅಲ್ವಾ ಈ ಸರ್ಕಾರದ್ದು?
ಅದರ ವಿರುದ್ಧ ನಮ್ಮ ಹೋರಾಟ ಬೇರೆ ಏನಲ್ಲ. ಎಸ್ 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 ವೀಕ್ಷಕರನ್ನು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಬ್ಯಾಂಕ್ ಖಾಸಗೀಕರಣದ ವಿಚಾರವಾಗಿ ಮತ್ತು ಬ್ಯಾಂಕ್ ಅಧಿಕಾರಿಗಳು ನೌಕರರು ನಡೆಸ್ತಾ ಇರುವಂಥ ಮುಷ್ಕರದ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಈ ನಡುವೆ ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಬ್ಯಾಂಕ್ ಮುಷ್ಕರ ಯಾಕೆ, ಜೊತೆಗೆ ಖಾಸಗೀಕರಣಕ್ಕೆ ವಿರೋಧ ಯಾಕೆ, ಈ ವಿಚಾರವಾಗಿ ಇವತ್ತು ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರದ 3 ಮಂದಿ ಮುಖಂಡರಾಗಿರುವಂಥ BM ಮಾಧವ್ ಅವರು, ವಿನ್ಸೆಂಟ್ ಡಿಸೋಜ್ ಅವರು, ಆಮೇಲೆ ಸತೀಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. BM ಮಾಧವ್ ಅವರು ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ ಇದರ ರಾಜ್ಯ ಉಪಾಧ್ಯಕ್ಷರು, ಆಮೇಲೆ ವಿನ್ಸೆಂಟ್ ಡಿಸೋಜ್ ಅವರು ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ ಇದರ ಜಿಲ್ಲಾ ಸಂಚಾಲಕರು ಆಗಿದ್ದಾರೆ, ಮತ್ತು AIBEA ಇದರ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಕೂಡ ಆಗಿದ್ದಾರೆ. ಆಮೇಲೆ ಸತೀಶ್ ಶೆಟ್ಟಿ ಅವರು AIBOC ಆಲ್ ಇಂಡಿಯಾ ಬ್ಯಾಂಕ್ ಆಫೀಸರ್ಸ್ ಕಾನ್ಫೆಡರೇಷನ್ ಇದರ ರಾಷ್ಟ್ರೀಯ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಸೊ ಈ 3 ಮಂದಿ ಇವತ್ತು ಯಾಕೆ ಬ್ಯಾಂಕ್ ನೌಕರರು ಮುಷ್ಕರಕ್ಕೆ ಇಳಿದಿದ್ದಾರೆ ಅಥವಾ ಬ್ಯಾಂಕ್ ಖಾಸಗೀಕರಣ ಒಂದು ಪ್ರಕ್ರಿಯೆಗೆ ಯಾಕೆ ವಿರೋಧ, ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಇದು BM ಮಾಧವ್ ಅವರೇ, ಈಗ ನೀವು ಹೇಳಿದ್ರಿ ಖಾಸಗೀಕರಣಕ್ಕೆ ನಮ್ಮ ವಿರೋಧ ಅಂತ. ಈಗ ಇಡೀ ಜಗತ್ತು ಖಾಸಗೀಕರಣಕ್ಕೆ ತೆರೆದುಕೊಳ್ಳುತ್ತೆ ಅನ್ನೋದನ್ನು ನಮ್ಮ ಸರ್ಕಾರ ಹೇಳ್ತಾ ಉಂಟು, ನಾವು ನೋಡ್ತಾ ಇದ್ದೇವೆ. ಬಹುತೇಕ ರಂಗಗಳನ್ನೆಲ್ಲ ಈಗ ಖಾಸಗೀಕರಣ ಮಾಡಿ ಆಗಿದೆ. ಈಗ ಸಾರ್ವಜನಿಕ ರಂಗದ ಅನೇಕ ಉದ್ದಿಮೆಗಳನ್ನು ಖಾಸಗೀಕರಣಕ್ಕೆ ಅಥವಾ ಹೂಡಿಕೆಯಿಂದೆಗೆತವೋ ಅಥವಾ ಖಾಸಗಿಯವರ ಸಹಭಾಗಿತ್ವೋ ಈ ಎಲ್ಲ ಪ್ರಕ್ರಿಯೆಗೆ ಒಳಗೊಳ್ತಾ ಉಂಟು. ಇಂತಹ ಸಂದರ್ಭದಲ್ಲಿ ಬ್ಯಾಂಕ್ಗಳನ್ನು ಕೂಡ ನಾವೀಗ ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೇವೆ. ಒಂದು ಬ್ಯಾಂಕ್ಗಳನ್ನು, ಶಾಖೆಗಳನ್ನು ಅಥವಾ ಬ್ರಾಂಚ್ಗಳನ್ನು ಅಥವಾ ಬ್ಯಾಂಕನ್ನೇ ಮರ್ಜ್ ಮಾಡುವಂಥದ್ದು. ಈಗ ಒಟ್ಟು ಹೇಳ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಬ್ಯಾಂಕ್ಗಳಿಗೆ ನಾವು ಸ್ಪರ್ಧೆ ಕೊಡುವಂಥವ್ರಾಗಬೇಕು. ಸೊ ಹಾಗಾಗಿ ನಮ್ಮದು ಖಾಸಗೀಕರಣ ಮಾಡಬೇಕು, ಖಾಸಗೀಕರಣ ಆಗಬೇಕು ಅಂತ. ನಾನು ನಿಮ್ಮ ಹತ್ರ 3 ಮಂದಿ ಹತ್ರ ಕೂಡ ಕೇಳೋದು, ನಿಮ್ಮದು ಯಾಕೆ ಖಾಸಗೀಕರಣಕ್ಕೆ ವಿರೋಧ? ಅದಕ್ಕೆ ಒಂದು ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಿ ಅದು ಖಾಸಗೀಕರಣ ಅಲ್ಲ, ಖಾಸಗಿ ಕ್ಷೇತ್ರದ ಬ್ಯಾಂಕ್ಗಳೆಲ್ಲ ಒಳ್ಳೆ ಸರ್ವಿಸ್ ಕೊಡ್ತದೆ, ಅದೊಂದು ಜನರಲ್ ಇಂಪ್ರೆಷನ್ ಆಗಿ ಬಂದಿದೆ. ತುಂಬಾ ಜಾಹೀರಾತು ಮಾಡ್ತಾ ಇದ್ದಾರೆ. ಆದ್ರೆ ಹಿಸ್ಟ್ರಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ ನೋಡಿದಿ, 2008ರಲ್ಲಿ ದೊಡ್ಡ ರೀತಿಯಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಯ್ತು ಯುರೋಪ್ ದೇಶದಲ್ಲಿ. ಆ ಯುರೋಪ್, ಅಮೆರಿಕ ಮತ್ತೆ ಆ ಭಾಗದ ಬ್ಯಾಂಕ್ಗಳೆಲ್ಲ ಬಹಳ ಕ್ವಿಕ್ ಆಗಿ ಅದನ್ನೆಲ್ಲ ಮುಳುಗಿ ಹೋಯ್ತು. ಆ ಮುಳುಗಿ ಹೋದಾಗ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾರು ಇಲ್ಲ, ಎಲ್ಲ ಜನರ ಹಣ ಎಲ್ಲ ಮಂಗಮಾಯ ಆಯ್ತು. ಸೊ ಅದನ್ನ ಉಳಿಸಬೇಕಾದ್ರೆ ಆ ದೇಶದ ಎಕ್ಸ್ಟ್ಯಾಕ್ವರ್ ಇಂದ ಅದನ್ನ ಅವರಿಗೆ ಸಹಾಯಧನ ಕೊಟ್ಟು ಅದಕ್ಕೆ ಇದು ಏನು ಬದುಕಿಸುವಂತ ಒಂದು ಕೆಲಸ ಆಯ್ತು. ಅದು ಅಷ್ಟು ಬ್ಯಾಂಕ್ಗಳಿಗೆ ದೊಡ್ಡ ರೀತಿಯಲ್ಲಿ ಪೆಟ್ಟು ಬಂದಾಗ ಭಾರತ ದೇಶದಲ್ಲಿ ಏನಾಯಿತು, ಭಾರತ ದೇಶದ ಪ್ರತಿಷ್ಠಿತ ಎಲ್ಲ ಬ್ಯಾಂಕುಗಳು ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿ ಇದ್ದ ಕಾರಣ, ಮತ್ತು ನಮ್ಮ ನೌಕರರ ಸಂಘಟನೆ ಅಷ್ಟೇ ಗಟ್ಟಿಮುಟ್ಟಾಗಿ ಅದನ್ನು ಅದನ್ನು ಖಾಸಗೀಕರಿಸುವ ಎಲ್ಲ ವ್ಯವಸ್ಥೆಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡಿದ್ರಿಂದಾಗಿ ಇಲ್ಲಿಯ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದೇ ಒಂದು ಪೈಸೆಯನ್ನು ಕೂಡ ಮುಟ್ಲಿಕ್ಕೆ ಇದರಿಂದ ಆ ಕ್ರೈಸಿಸ್ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆವಾಗ ಆವತ್ತಿನ ಆಳುವ ಪಕ್ಷದವರು, ಈ ಪ್ರಣಬ್ ಮುಖರ್ಜಿ ಅವರೇ ಹೇಳಿದರು, ಏನಂತ ಹೇಳಿದ್ರೆ, ನಮ್ಮ ಬ್ಯಾಂಕಿಂಗ್ ಕ್ಷೇತ್ರ ಬಹಳ ಗಟ್ಟಿಯಾಗಿದೆ, ಅದಕ್ಕೆ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಅಂದ್ರೆ ಇಲ್ಲಿ ಮಾಧವ್ ಅವರು ಉಲ್ಲೇಖ ಮಾಡ್ತಿರೋ ಸಂದರ್ಭ, ಯಾಕಂದ್ರೆ 2008ರ ಏನು ಜಾಗತಿಕ ಆರ್ಥಿಕ ಕುಸಿತದ ಸಂದರ್ಭದಲ್ಲಿ ಜಗತ್ತಿನ ಬಹುತೇಕ ಏನು ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರಗಳಲ್ಲಿ ಬ್ಯಾಂಕ್ಗಳೆಲ್ಲ ಮುಳುಗುವಂತ, ದಿವಾಳಿ ಹೇಳುವಂತ ಪರಿಸ್ಥಿತಿ ಬಂದಾಗ ಭಾರತದಲ್ಲಿ ಕೂಡ ಭಾರಿ ದೊಡ್ಡ ಸದ್ದು ಗುಮಾನಿಗಳಿತ್ತು. ಮುಂದೆ ಭಾರತದಲ್ಲಿನ ಬ್ಯಾಂಕ್ಗಳು ಕೂಡ ಮುಳುಗುತ್ತೋ ಅಂತ ಪ್ರಶ್ನೆ ಬಂದಿತ್ತು. ಆವಾಗ ನೀವು ಹೇಳೋದು ಆವತ್ತಿನ ಏನು ಮುಖರ್ಜಿಯವರು ಕೊಟ್ಟಂತ ಧೈರ್ಯ, ಭಾರತದ ಬ್ಯಾಂಕ್ಗಳು ಸದೃಢವಾಗಿದೆ ಅಂತ. ಅದಕ್ಕೆ ನೀವು ಹೇಳುವಂತ ಕಾರಣ ಅದು ಸಾರ್ವಜನಿಕ ಉದ್ದಿಮೆ ಆಗಿದ್ದ ಕಾರಣದಿಂದ ಸದೃಢವಾಗಿತ್ತು. ಅದು ಮಾತ್ರ ಅಲ್ಲ, ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಈ ಖಾಸಗೀಕರಣದ ಪ್ರಕ್ರಿಯೆ ಏನು ಬರ್ತಾ ಇತ್ತು ಅದನ್ನು ಶಕ್ತವಾಗಿ ಎದುರಿಸಿ ನಾವು ಅದನ್ನ ಅದು ಬ್ಯಾಂಕಿಂಗ್ ಕ್ಷೇತ್ರದ ಒಳಗಡೆ ಕಾಲಿಡ್ಲಿಕ್ಕೆ ಬಿಡ್ಲಿಲ್ಲ ಆ ಟೈಮಲ್ಲಿ. ಸೊ ಆದ್ದರಿಂದ ಬಹಳ ಇದರಲ್ಲಿ ನಮ್ಮ ಬ್ಯಾಂಕ್ ಅನ್ನು ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾವುದೇ ಕ್ರೈಸಿಸ್. ವಿನ್ಸೆಂಟ್ ಡಿಸೋಜ್ ಅವರೇ, ಯಾಕೆ ಖಾಸಗೀಕರಣಕ್ಕೆ ವಿರೋಧ? ನೋಡಿ, ನಮ್ಮ ಭಾರತ ದೇಶದಲ್ಲಿ 135 ಕೋಟಿಯಷ್ಟು ಜನಸಂಖ್ಯೆ ಉಂಟು. ಇದರಲ್ಲಿ ಸಾಧಾರಣ ಒಂದು 70% ಜನರು
ಗ್ರಾಮದಲ್ಲಿ ವಾಸಿಸ್ತಾ ಇದ್ದಾರೆ. ಗ್ರಾಮೀಣ ಭಾರತ. ಗ್ರಾಮೀಣ ಭಾರತ. ಎಸ್. ಇದರಲ್ಲಿ ನಮ್ಮ ರೈತರು, ಕುಶಲಕರ್ಮಿಗಳು, ಸಣ್ಣ ವ್ಯಾಪಾರಿಗಳು, ಎಲ್ಲ ಥರದ ಒಂದು ನಾನಾ ವರ್ಗದ ಜನರು ವಾಸಿಸ್ತಾ ಇದ್ದಾರೆ. ಸೊ ನೀವು ಹೇಳಿದಾಗೆ ಫಾರಿನ್ ಕಂಟ್ರಿಯಲ್ಲಿ ಅದು ಖಾಸಗಿ ಒಂದು ಆಗ್ತದೆ, ಅಲ್ಲಿದ್ದು ಪರಿಸ್ಥಿತಿ ಮತ್ತು ನಮ್ಮ ಪರಿಸ್ಥಿತಿ ಬೇರೆಯೇ. ನಮ್ಮ ದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗಿದ್ದವರ ಸಂಖ್ಯೆ ಬೇರೆ ನಮ್ಮ ಯುರೋಪಿಯನ್ ಕಂಟ್ರಿ ಆಗಲಿ, ಅಮೇರಿಕನ್ ಕಂಟ್ರಿ ಆಗಲಿ, ಅಲ್ಲಿ ಕಂಪೇರ್ ಮಾಡುವಾಗ ನಮಗೆ ಅದರದ್ದು ಶೇಕಡಾವಾರು ನೋಡುವಾಗ ಭಾಳಷ್ಟಿದೆ. ಸೊ ಈ ನಮ್ಮ ಭಾರತದಲ್ಲಿ 135 ಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ಈ ಜನಸಾಮಾನ್ಯರಿಗೆ ಬ್ಯಾಂಕಿಂಗ್ ಒಂದು ಸಾಲ ಸೌಲಭ್ಯ ಸಿಗಬೇಕಾದ್ರೆ ನಾವು ಇನ್ನೂ ಸಹ ಒಂದು ಯಾವುದು ಸಾರ್ವಜನಿಕ ವಲಯದಲ್ಲಿ ನಾವು ಗುರುತಿಸಬೇಕು. ನಮ್ಮ ಫಾರಿನ್ ಕಂಟ್ರಿಯಲ್ಲಿ ನಾವು ಇವಾಗ ಕಾಮ್ರೇಡ್ ಮಾಧವ್ ಹೇಳಿದಾಗೆ 2008 ನಂತರ ಅದು ಇಕಾನಮಿ ರಿಸೆಷನ್ ಆದಮೇಲೆ ಅಲ್ಲಿಯ ದೇಶಗಳು ಒಂದು ಸಾರ್ವಜನಿಕ ರಂಗದಲ್ಲಿ ಹೋಗೋ ಅವರದೊಂದು ಆಲೋಚನೆ ಬಂತು ಅವರಿಗೆ. ಅಂದರೆ ನಮ್ಮ ದೇಶದ ಒಂದು ಸಾರ್ವಜನಿಕ ವಲಯದ ಒಂದು ಬ್ಯಾಂಕುಗಳು ಅದಕ್ಕೆ ಏನು ಹಾನಿ ತಟ್ಟಲಿಲ್ಲ. ಸೊ ಇದನ್ನು ನೋಡಿ ಖಂಡಿತವಾಗಿಯೂ ನಾವೆಂದು ಹೇಳ್ಬೋದೇನೆಂದರೆ ನಮ್ಮ ದೇಶಕ್ಕೆ ಇದು ನಮ್ಮ ಸಮಂಜಸವಲ್ಲ. ಇದು ಬರೇ ಒಂದು ಫಾರಿನ್ ಕಂಟ್ರಿ, ನಮ್ಮ ಅಮೇರಿಕನ್, ಯುರೋಪಿಯನ್ ಕಂಟ್ರಿಗೆ ಒಂದು ಸಹಜ ಒಂದು ಯಾವುದೊಂದು ಫಿಟ್ ಬ್ಯಾಂಕಿಂಗ್ ನಾವು ಹೇಳ್ಬೋದು. ಅದಕ್ಕೋಸ್ಕರ ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಇನ್ನೂ ಸಹ ಗ್ರಾಮಾಂತರ ಕಾಮ್ರೇಡ್ ಸತೀಶ್ ಶೆಟ್ಟಿ ಹೇಳಿದಾಗೆ ಇನ್ನೂ ಸಹ 40% ಸ್ಥಳಗಳು ಯಾವುದು ಗ್ರಾಮೀಣ ಪ್ರದೇಶಕ್ಕೆ ನಮ್ಮ ಬ್ಯಾಂಕ್ಗಳ ಪ್ರವೇಶ ಮಾಡಿಲ್ಲ. ಸೊ ನಮ್ಮ ಈ ಪ್ರೈವೇಟ್ ಬ್ಯಾಂಕುಗಳು ಅವರು ಬರೇ ತಮ್ಮ ಲಾಭವನ್ನು ನೋಡ್ತಾ ಇದ್ದಾರೆ. ಅವರು ನಿಮ್ಮ ಯಾವುದು ಗ್ರಾಮಾಂತರ ಪ್ರದೇಶಕ್ಕೆ ಅವರು ಶಾಖೆ ಓಪನ್ ಮಾಡುವುದಿಲ್ಲ. ಬರೇ ನಮ್ಮ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮಾತ್ರ ಈ ನಮ್ಮ ಅನ್ಬ್ಯಾಂಕ್ಡ್ ಏರಿಯಾ ಆಗಲಿ, ಗ್ರಾಮಾಂತರ ಪ್ರದೇಶದಲ್ಲಿ ಬಹಳಷ್ಟು ಶಾಖೆಗಳು ಒಂದು ಯಾವುದು ಓಪನ್ ಮಾಡಿ ಎಲ್ಲರಿಗೆ ಒಂದು ಸಾಲ ಸೌಲಭ್ಯ ಕೊಡುವ ಒಂದು ಪದ್ಧತಿ ಉಂಟು. ಸೊ ಈ ರೀತಿಯ ಒಂದು ಪದ್ಧತಿ ನಮ್ಮ ಸಾರ್ವಜನಿಕ ಖಾಸಗಿ ವಲಯದಲ್ಲಿ ಇಲ್ಲದ ಕಾರಣ ಈ ವ್ಯವಸ್ಥೆ ಖಾಸಗಿ ಬ್ಯಾಂಕಿಂಗ್ ನಮ್ಮ ದೇಶಕ್ಕೆ ಖಂಡಿತವಾಗಿ ಅದು ಸಮಂಜಸವಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸತೀಶ್ ಶೆಟ್ಟಿ ಸರ್, ಈಗ ಖಾಸಗೀಕರಣಕ್ಕೆ ಯಾಕೆ ವಿರೋಧ? ನಾನು ಈಗ ರಿಸರ್ವ್ ಬ್ಯಾಂಕಿನ ಒಂದು ಇದನ್ನೇ ತೆಗೆದುಕೊಳ್ಳಿ. ಈಗ ನವೆಂಬರ್ 2020ರಲ್ಲಿ IWG ಮಾಡಿದ್ರು, ಇಂಟರ್ನಲ್ ವರ್ಕಿಂಗ್ ಗ್ರೂಪ್ ಅಂತ ಮಾಡಿದ್ರು. ಅದರಲ್ಲಿ RBIದ 2 ಡೈರೆಕ್ಟ್ರು, 2 ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಮತ್ತು ಒಬ್ಬರು CGM, ಇವರು 5 ಜನ ಖಾಸಗಿ ಅವರಿಗೆ ಬ್ಯಾಂಕಿಂಗ್ ಲೈಸೆನ್ಸ್ ಕೊಡುವ ಬಗ್ಗೆ ಒಂದು ಪರಾಮರ್ಶೆ ಮಾಡುವ ಒಂದು ಸಮಿತಿ ಅದನ್ನು ಮಾಡಬೇಕು, ಲೈಸೆನ್ಸ್ ಕೊಡಬಹುದು ಅನ್ನುವ ಒಂದು ಅಭಿಪ್ರಾಯವನ್ನೇ ಕೊಟ್ಟರು. ಆದರೆ ರಘುರಾಮ್ ರಾಜನ್ ಮತ್ತು ವಿರಳ್ ಆಚಾರ್ಯ ಫಾರ್ಮರ್ ಅವರ ಹೇಳಿಕೆಯ ಪ್ರಕಾರ ಆ ಕಮಿಟಿಯ ಒಬ್ಬ ಪರ್ಸನ್ ಹೊರತಾಗಿ, ಒಬ್ಬ ವ್ಯಕ್ತಿಯ ಹೊರತಾಗಿ ಕಮಿಟಿಯಲ್ಲಿ ಉಳಿದವರು ಎಲ್ಲರೂ ಕೂಡ ಅದಕ್ಕೆ ವಿರುದ್ಧವಾಗಿ ಅಭಿಪ್ರಾಯ ಇತ್ತವರದ್ದು. ಇದು ಇಂಟರ್ನಲ್ ಇನ್ಫಾರ್ಮೇಶನ್ ಒಂದು. ಹಾಗಿದ್ದಾಗೆ ಕೂಡ ಅಂದ್ರೆ ಸರ್ಕಾರ ಅದಕ್ಕೆ ಪರವಾಗಿ ಒಂದು ಅಭಿಪ್ರಾಯವನ್ನು ಅವರನ್ನ ಒತ್ತಾಯ ಮಾಡಿ ತಗೊಂಡಿರಬಹುದು ಯಾಕಂದ್ರೆ ಅವರಿಬ್ಬರ ಹೇಳಿಕೆಯ ಮೂಲಕ ನಮ್ಗೆ ಅಂತ ಒಂದು ಅಭಿಪ್ರಾಯ ಮೂಡ್ತದೆ. ಅಂದ್ರೆ ಇಲ್ಲಿ ಸತೀಶ್ ಶೆಟ್ಟಿ ಅವರು ಹೇಳುವಂಥದ್ದು, ಸರ್ಕಾರ ಹೊಸತಾಗಿ ಖಾಸಗಿ ಬ್ಯಾಂಕ್ಗಳನ್ನು ಮಾಡಲಿಕ್ಕೆ ಯಾವುದೇ ಕಂಪನಿಗಳು ಹೊಸದಾಗಿ ಖಾಸಗಿ ಬ್ಯಾಂಕ್ಗಳನ್ನು ಮಾಡಬಹುದು ಅಂತ ಈ ವಿಚಾರವಾಗಿ RBI ಒಂದು ಪರಿಶೀಲನಾ ಸಮಿತಿ ಅವರಿಗೆ ಲೈಸೆನ್ಸ್ ಎಲ್ಲ ಕೊಟ್ಟರು. ಲೈಸೆನ್ಸ್ ಕೊಡುವ ವಿಚಾರದಲ್ಲಿ ಯಾಕೆ ಈಗ ನೀವು ಗ್ಲೋಬಲ್ ವಿಷಯ ಹೇಳಿದ್ರಿ. ಈಗ ಹಿಂದೆ ಈಗ ನೀವು ಲೆಹಮನ್ ಬ್ರದರ್ಸ್ ಇದಿರ್ಬೋದು, ಆಸ್ಟ್ರೇಲಿಯನ್ ನಿಮ್ದು ಕಮಿಷನ್ ದಟ್ ಬ್ಯಾಂಕಿಂಗ್ ಕಂಪನಿ ಇರ್ಬೋದು, ಅಥವಾ ನಮ್ದು ವೆಲ್ಸ್ ಫಾರ್ಗೋ ನಮ್ಮದು ಅಮೇರಿಕನ್ 2019ರಲ್ಲಿ ಆಯಿತು. ಅವರ ಎಂಟೈರ್ ಬ್ಯಾಂಕಿಂಗ್ ಕೊಲಾಪ್ಸ್ ಆಗುವಾಗ ಸರ್ಕಾರ ಅವರಿಗೆ ಹಣ, ಯಾಕಂದ್ರೆ ಇಲ್ಲದಿದ್ದರೆ ಡೆಪಾಸಿಟರ್ಸ್ ಹಣ ಹೋಗ್ತದೆ ಖಂಡಿತವಾಗಿ. ಆಯ್ತು, ಇವೆಲ್ಲ ನಾನು ಹೇಳುದು ಈಗ ಯುರೋಪಿಯನ್ ಕಂಟ್ರೀಸ್ ಇಂದ ನೀವು ಖಾಸಗೀಕರಣಕ್ಕೆ ಹೆಚ್ಚು ಒತ್ತು ನೀಡ್ತಾ ಇದ್ದೆ ಹೋಗಬೇಕು ಅಂತ ಹೇಳಿದ್ರೆ, ಹಾಗಿದ್ರೆ ಅವುಗಳಿಂದ ಕೂಡ ಪಾಠ ಕಲಿಬೇಕು ನಾವು ಅಂತ. ಅದೇನಾಗ್ತದೆ, ಇನ್ನೂ ದೊಡ್ಡ ಕಂಪನಿಗಳಾಗಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬೆಳೆದು ಡೆಪಾಸಿಟರ್ಸ್ ಹಣ ಇಲ್ಲ. ಈಗ ಏನಾಗಿದೆ, ಈಗ ನೀವು ಖಾಸಗಿಯಲ್ಲಿ ಡೆಪಾಸಿಟರ್ಸ್ ಹಣ ಹೋದ್ರೆ ಅವರಿಗೆ ಸರ್ಕಾರ ಇನ್ಶೂರೆನ್ಸ್ ಕವರ್ ಮಾಡಿರೋದು 5 ಲಕ್ಷದವರೆಗೆ ಮಾತ್ರ. ನಾನು ಒಂದು ಉದಾಹರಣೆ ಹೇಳ್ತೀನಿ. ನಾನೊಂದು ನಾಳೆ ರಿಟೈರ್ಡ್ ಆದ್ರೆ ನನಗೆ ಎಂಟೈರ್ ನನ್ನ ರಿಟೈರ್ಮೆಂಟ್ ಬೆನಿಫಿಟ್ ಒಂದು 30 ಲಕ್ಷವೋ 40 ಲಕ್ಷ ಬಂದ್ರೆ ನನಗೆ ಅದರಿಂದ ಬಡ್ಡಿಯಲ್ಲಿ ನಾನು ಬದುಕಬೇಕು. ಬರುವ ಪೆನ್ಷನ್ ಎಷ್ಟು ನನಗೆ ಗೊತ್ತಿಲ್ಲ. ಯಾರೇ ಆಗಲಿ ನಿವೃತ್ತಿ ಹೊಂದವರು ಆ ಹಣವನ್ನು ಬ್ಯಾಂಕಲ್ಲಿ ಇಟ್ಟು ಅದು ಖಂಡಿತವಾಗಿ ನಮಗೆ ಒಂದು ಇಂಟ್ರೆಸ್ಟ್ ಅಲ್ಲಿ ಕೊಡ್ತದೆ. ಜೀವನಕ್ಕೆ ಒಂದು ದಾರಿ ಆಗಿರುತ್ತೆ. ಇಂಥ ಬ್ಯಾಂಕ್ಗಳು ಖಾಸಗಿ ಬ್ಯಾಂಕ್ಗಳಲ್ಲಿ ಇಟ್ಟು ಆ ಬ್ಯಾಂಕ್ ಮುಳುಗಿ ಹೋದ್ರೆ ಸರ್ಕಾರ ಕೊಡೋದು ಎಷ್ಟು? 5 ಲಕ್ಷ. ಏನ್ ಮಾಡ್ಬೇಕು? ಅವರು ರಸ್ತೆಗೆ ಬರ್ಬೇಕಾಗ್ತದೆ.
ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದೆ. ನನ್ನ ಪ್ರಕಾರ ಕರಪ್ಷನ್ ಹೇಳುವ ಒಂದು ನಾವೀಗ ನಾವು ಅದರ ಒಂದು ಡೆಫಿನಿಷನನ್ನೇ ಚೇಂಜ್ ಮಾಡಬೇಕು. ನೋಡಿ, ಕೆಲವೇ ಒಂದು ಹಿತಾಸಕ್ತಿಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಸರ್ಕಾರ ಏನಾದರೂ ಕಾರ್ಯ ಮಾಡ್ತಾ ಇದ್ರೆ ದಟ್ ಈಸ್ ನಥಿಂಗ್ ಬಟ್ ಕರಪ್ಷನ್. ಇಫ್ ದಿ ಗೌರ್ಮೆಂಟ್ ಈ ಸರ್ಕಾರ BPCL ಈ BSNL ಇಂಥದನ್ನೆಲ್ಲ ಖಾಸಗಿಯವರಿಗೆ ಸೇಲ್ ಮಾಡಿ ಅವರಿಗೆ ನಮ್ಮ ದೇಶದ ಆಸ್ತಿಗಳನ್ನೆಲ್ಲ ಮಾರ್ತಾ ಇದೆ ಅಂತ ಹೇಳಿದ್ರೆ ಇದು ಇನ್ನೊಂದು ತರದ ಕರಪ್ಷನ್ ಮಾತ್ರ. ಇವರು ಹೇಳ್ತಾ ಇದ್ದಾರಲ್ಲ ನಮ್ಮ ದೇಶದ ಎಲ್ಲ ಕರಪ್ಷನ್ ನಾನು ತೆಗಿತಾ ಇದ್ದೇನೆ ಅಂತೇಳಿ, ಇದು ತಪ್ಪು. ಇದು ಇನ್ನೊಂದು ರೀತಿಯಲ್ಲಿ ಕರಪ್ಷನ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದು ನಾನು ಹೇಳುವ ಮಾತು. ಇದು ಒಂದು ಮೇನ್ ಆಗಿ ನಮ್ಮ ವಿರೋಧ ಯಾಕೆಂತ ಹೇಳಿದ್ರೆ ಒಂದು ಹೇಳ್ತೀನಿ, ಇಡೀ ನಮ್ಮ ದೇಶದ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಗ್ರಾಮಾಂತರ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಬೇಕಾಗಿ ಈ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ರು. ಆವತ್ತು ಪ್ರಾಫಿಟ್ ಮೋಟಿವ್ ಇರಲಿಲ್ಲ, ನಮಗೆ ಲಾಭಕ್ಕೆ ಬೇಕಾಗಿ ಸಾಮಾಜಿಕ ಬದ್ಧತೆ, ಸೋಷಿಯಲ್ ಕಮಿಟ್ಮೆಂಟ್ ಆಗಿ ಅದು ಹೋದದ್ದು. ಅದನ್ನ ಮರೆಮಾಚಿ ಈಗ ಅವರು ಏನು ಮಾಡ್ತಾ ಇದ್ದಾರೆ, ಈಗ ನೋಡಿ ಇಲ್ಲಿ ಒಂದೊಂದು, ಈಗ ಸೌತ್ ಕೆನರಾ ಪ್ರಶ್ನೆ ಬಂದಾಗ ಇಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಹೋಯ್ತು, ವಿಜಯ ಬ್ಯಾಂಕ್ ಹೋಯ್ತು, ಮತ್ತೆ ಸಿಂಡಿಕೇಟ್ ಬ್ಯಾಂಕ್ ಹೋಯ್ತು. ಇನ್ನು ಕೆನರಾ ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಮತ್ತೆ ಸಿಂಡಿಕೇಟ್ ಬ್ಯಾಂಕ್ ಒಂದಾಗಿದೆ. ಆದ್ರೆ ನೀವು ಯಾವತ್ತಾದ್ರೂ ಅಲ್ಲಿ ಬ್ಯಾಂಕ್ಗೆ ಅಕೌಂಟ್ ಹೋಲ್ಡರ್ಸ್ ಹತ್ರ ನೀವು ಎಂಕ್ವೈರಿ ಮಾಡಿ, ಅವ್ರು ಹೇಳ್ತಾರೆ ಯಾವತ್ತು ಸ್ವಾಮಿ 1 ವರ್ಷ ಆಯ್ತು ನೀವು ಮರ್ಜಿ ಮಾಡಿ, ಇವತ್ತಿಗೂ ಕೂಡ ನಮ್ಗೆ ಆನ್ಲೈನ್ ಸಿಗ್ತಾ ಇಲ್ಲ, ಪಾಸ್ಬುಕ್ ಎಂಟ್ರಿ ಆಗ್ತಾ ಇಲ್ಲ, ಅದು DD ಕೇಳಿದ್ರೆ ಕೊಡ್ತಾ ಇಲ್ಲ, ಏನಿದು ಕತೆ ಅಂತೇಳಿ ಈ ತರ ಒಂದು ಬಹಳ 1 ವರ್ಷದಲ್ಲಿ ಕೂಡ ಇನ್ನೂ ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಿರ್ಮಲಾ ಸೀತಾರಾಮನ್ ಏನ್ ಹೇಳ್ತಾರೆ, ಇನ್ನೂ ಕೆಲವೆಲ್ಲ ಬ್ಯಾಂಕ್ಗಳನ್ನ ಪ್ರೈವೇಟ್ ಮಾಡ್ಲಿಕ್ಕಿದೆ, ಆದ್ರೆ ಇನ್ನು ಮೈಗ್ರೇಷನ್ ಇದ್ದು ಸರಿ ಆಗ್ಲಿಲ್ಲ ಅಂತೇಳಿ. ಅದರ ಅರ್ಥ ಇನ್ನು ಮುಂದೆ ಕೂಡ ಈ ಪ್ರೊಸೆಸ್ ಮುಂದೆ ಹೋಗ್ತಾ ಇದೆ. ಈಗ ಒಂದು ಏನಾಗಿದೆ ಅಂತ ಹೇಳಿದ್ರೆ, ಹಿಂದೆ ರಾಷ್ಟ್ರೀಕರಣ ಮಾಡಿದಾಗ ಬಹುಶಃ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಇಡೀ ಈ ಟಾಪ್ 10% ಆಫ್ ದಿ ಇನ್ಕಮ್ ಇದ್ದಂತ ಮನುಷ್ಯರಿಗೆ ಅವರ ಇನ್ಕಮ್ 30% ಕಮ್ಮಿ ಆಯ್ತು. ಬಹಳ ವಿಸ್ತೃತವಾದಂತ ಜಾಲಗಳನ್ನ ಬ್ಯಾಂಕಿಗಳು ಹೊಂದಿದ ಕಾರಣ ಟಾಪ್ 10 ಇನ್ಕಮ್ ಯಾರಿಗಿದೆ ಅವ್ರದ್ದು 30% ಅವರ ಇನ್ಕಮ್ ರೆಡ್ಯೂಸ್ಡ್. ಅದೇ ಸಂದರ್ಭದಲ್ಲಿ 50% ಆಫ್ ದ ಬಾಟಮ್ ಲೈನ್ ನಲ್ಲಿ ಯಾರಿದ್ದಾರೆ ಜನಗಳು, ಅವರ ಇನ್ಕಮ್ 24% ಜಾಸ್ತಿ ಆಯ್ತು, ಮೇಲಕ್ಕೆ ಹೋಯ್ತು. ದಟ್ ಈಸ್ ಇಂಪಾರ್ಟೆಂಟ್. ಅದನ್ನ ಇವರು ಯಾರು ಹೇಳ್ತಾ ಇಲ್ಲ. ಈಗ ನಾಳೆ ಇವರು ಖಾಸಗೀಕರಣ ಮಾಡಿದ್ರೆ ಒಂದು ಬ್ರಾಂಚ್ ಕ್ಲೋಸ್ ಆಗುತ್ತೆ, ಆ ರೂರಲ್ ಬ್ರಾಂಚಸ್ ಎಲ್ಲ ಕ್ಲೋಸ್ ಆಗುತ್ತೆ. ಈ ಸಿಟಿಗಳಲ್ಲಿರುವಂತ ಒಂದಷ್ಟು ಬ್ರಾಂಚ್ಗಳನ್ನ ರೆಡ್ಯೂಸ್ ಮಾಡ್ತಾರೆ, ಮರ್ಜ್ ಮಾಡಿದ್ದಾರೆ ಅಂತ ಹೇಳಿ ರೆಡ್ಯೂಸ್ ಮಾಡ್ತಾರೆ. ಒಂದಷ್ಟು ಜನ ಡೈಲಿ ವೇಜರ್ಸ್ ಅಲ್ಲಿ ಕೆಲಸ ಮಾಡುತ್ತವರು ಬೀದಿಗೆ ಬರ್ತಾ ಇದ್ದಾರೆ. ಆ ಜನರಿಗೆ ಬೇಕಾದಂತ ಲೋನ್ ಫೆಸಿಲಿಟಿ, ಈಗ ಎಜುಕೇಶನ್ ಲೋನ್ ಇದೆ, ಎಜುಕೇಶನ್ ಲೋನ್ ಯಾವತ್ತೂ ಅವರಿಗೆ ಅವರು ಪ್ರೈವೇಟ್ನವರು ಕೊಡ್ತಾ ಇಲ್ಲ, ಸೆಕ್ಯೂರಿಟಿ ಇಲ್ಲದೆ ಕೊಡ್ತಾ ಇಲ್ಲ. ಸಣ್ಣ ನಾರ್ಮ್ಸ್ ನಲ್ಲಿ ಕೃಷಿಕರಿಗೆ ಬೇಕಾದಂತ ಲೋನ್ಗಳನ್ನ ರಾಷ್ಟ್ರೀಕೃತ ಬ್ಯಾಂಕ್ ಏನ್ ಕೊಡ್ತದೆ ಅದು ಅವರಿಗೆ ಕೊಡ್ತಾ ಇಲ್ಲ. ಸೊ ಇದೆಲ್ಲ ಇಕನಾಮಿಕ್ ಆಕ್ಟಿವಿಟೀಸ್ ಎಲ್ಲ ನಿಂತೋಗುತ್ತೆ. ಈ ಜನರ ದುಡ್ಡು ಅವರಿಗೆ ಬೇಕು, ಬ್ಯಾಂಕ್ ಯಾರು ಮಾಡಿಕೊಳ್ತಾರೆ ಅವರಿಗೆ ಮಾತ್ರ ದುಡ್ಡು ಬೇಕು. ಆ ದುಡ್ಡಿಗೆ ಬೇಕಾಗಿ ಈಗ ನಾವು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ಇಂದ ಮೊದಲು ಒಂದೊಂದು, ಈಗ ಇವತ್ತಿನ ಮುಷ್ಕರದಲ್ಲಿ ಈ ಬಿಜೆಪಿ ಏನು ಬೇರೆ ಬೇರೆ ಮೋರ್ಚಾಗಳಿದ್ದಾವೆ, ಅದರಲ್ಲಿ ಅವರದ್ದು ಕೂಡ ಕಾರ್ಮಿಕ ಸಂಘಟನೆ, BMS ಎಫಿಲಿಯೇಟೆಡ್ ಬ್ಯಾಂಕ್ ನೌಕರರ ಸಂಘಟನೆ ಇವತ್ತಿನ ಪ್ರತಿಭಟನೆಯಲ್ಲಿ ಅಥವಾ ನಿಮ್ಮ ಮುಷ್ಕರದಲ್ಲಿ ಭಾಗಿಯಾಗಿದೆಯಾ? 9 ಯೂನಿಯನ್ಗಳಲ್ಲಿ ಅವು 2 ಕೂಡ ನಮ್ಮ ಯುವ BU-ನಲ್ಲಿ ಇದ್ದಾರೆ. ಬಿಜೆಪಿ ಆಡಳಿತ ನಡೆಸ್ತಾ ಇರುವಂತ ಪಕ್ಷ. ಈ ಒಂದು ಅವರ BMS ಏನು ಕಾರ್ಮಿಕ ಸಂಘಟನೆಯ ವ್ಯಾಪ್ತಿಗೆ ಒಳಪಟ್ಟಂತ ಬ್ಯಾಂಕ್ ನೌಕರರ ಮತ್ತು ಬ್ಯಾಂಕ್ ಅಧಿಕಾರಿಗಳ ಸಂಘಟನೆ ಇದರಲ್ಲಿ ಸೈದ್ಧಾಂತಿಕವಾಗಿ ಅವರಿಗೆ ಇದನ್ನು ಬೆಂಬಲ ಸೂಚಿಸಿ ನಮ್ಮ ಜೊತೆ ಹೋರಾಟದಲ್ಲಿ ಇದ್ದಾರೆ. ಓಕೆ. ಇದನ್ನು ಕೂಡ ವೀಕ್ಷಕರು ಗಮನಿಸಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತಿನ ಸಂದರ್ಭದಲ್ಲಿ ಏನು ಪ್ರತಿಭಟನೆ ಮಾಡಿದ್ರು ಕೂಡ ಇದು ಸರ್ಕಾರಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಅಥವಾ ಮೋದಿಗೆ ವಿರುದ್ಧವಾಗಿ ಮಾತಾಡ್ತಾರೆ, ಇಷ್ಟಕ್ಕೆ ಮಾತ್ರ ನಿಂತು ಹೋಗುತ್ತೆ. ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಇವತ್ತು ಯಾವುದೇ ವಿಚಾರಗಳ ಬಗ್ಗೆ, ಯಾವುದೇ ನ್ಯಾಯದ ವಿಚಾರ ಬಗ್ಗೆ ಕೂಡ ಪ್ರತಿಭಟನೆ, ಧರಣಿ ಅಂತ ಹೇಳಿದ ತಕ್ಷಣ ಅದೇನು ಮೋದಿಗೆ ವಿರುದ್ಧ ಮಾತಾಡೋರು ಇರಬೇಕು ಇವರು. ಸೊ ಯಾಕೆ ನಾನು ನಿಮ್ಮ ಹತ್ರ ಕೇಳಿದೆ ಅಂತ ಹೇಳಿದ್ರೆ, ಹಾಗಿದ್ದರೆ ಬಿಜೆಪಿಯ ಸಂಘಟನೆ, ಬಿಜೆಪಿ ಬೆಂಬಲಿತ ಸಂಘಟನೆ, ನೀವು ಹೇಳಿದ್ರೆ BMS ಭಾರತೀಯ ಮಜ್ದೂರ್ ಸಂಘ, ಅದರ ವ್ಯಾಪ್ತಿಗೆ ಒಳಪಡುವಂಥ ಬ್ಯಾಂಕ್ ನೌಕರರ ಸಂಘಟನೆ ಮತ್ತು ಅದರ ಒಳಗೆ ವ್ಯಾಪ್ತಿಗೆ ಒಳಪಡುವಂಥ ಬ್ಯಾಂಕ್ ಅಧಿಕಾರಿಗಳ ಸಂಘಟನೆ ಕೂಡ ಇವತ್ತಿನ ಮುಷ್ಕರದಲ್ಲಿ ಭಾಗಿಯಾಗಿದೆ. ಸೊ ಅವರದ್ದು ಕೂಡ ಆಕ್ಷೇಪ, ವಿರೋಧ ಏನಂತ ಹೇಳಿದ್ರೆ ಖಾಸಗೀಕರಣಕ್ಕೆ ವಿರೋಧನೆ. ಅವರದೇ ಪ್ರಧಾನಿಗಳು, ಅವರದೇ
ಏನು ವಿತ್ತ ಸಚಿವರು ಭಾರಿ ವೇಗದಲ್ಲಿ ನಾವು ಖಾಸಗೀಕರಣ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಅವರದೇ ಸಂಘಟನೆ ಇದನ್ನು ವಿರೋಧ ಮಾಡ್ತಾ ಉಂಟು. ಅವ್ರು ಓಪನ್ ಆಗಿ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ನಮಗೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾವು ನಿಮ್ಮ ಹೋರಾಟದೊಟ್ಟಿಗೆ ನಾವು ಕೂಡ ಕೈ ಜೋಡಿಸ್ತೇವೆ, ಇದನ್ನು ಖಾಸಗೀಕರಣಕ್ಕೆ ನಾವು ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ. ಓಕೆ ಎಸ್ ಓಕೆ, ನಾವು ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಬ್ರೇಕ್ ನಂತರ ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ಎಸ್, ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಯಾಕೆ ಬ್ಯಾಂಕ್ ಮುಷ್ಕರ ಮತ್ತು ಖಾಸಗೀಕರಣಕ್ಕೆ ಯಾಕೆ ಬ್ಯಾಂಕ್ ನೌಕರರ ಅಧಿಕಾರಿಗಳ ವಿರೋಧ, ಈ ವಿಚಾರವಾಗಿ ನಾವು ಮಾತಾಡ್ತಿದ್ವಿ. ನಮ್ಮ ಜೊತೆಗೆ ಬ್ಯಾಂಕ್ ಅಧಿಕಾರಿಗಳು ಮತ್ತು ನೌಕರರ ಸಂಘಟನೆ ಮುಖಂಡರಾಗಿರುವಂಥ ಸತೀಶ್ ಶೆಟ್ಟಿ ಅವರು, ವಿನ್ಸೆಂಟ್ ಡಿಸೋಜಾ ಅವರು, BM ಮಾಧವ್ ಅವರಿದ್ದಾರೆ. ಎಸ್, ನಾನು ಸತೀಶ್ ಶೆಟ್ಟಿ ಅವರೇ, ಈ ಬ್ಯಾಂಕ್ ಮರ್ಜರ್ ಅಥವಾ ವಿಲೀನೀಕರಣ ಆಗುವ ಸಂದರ್ಭದಲ್ಲೂ ಕೂಡ ನಿಮ್ಮ ಸಂಘಟನೆಗಳು ಭಾರಿ ವಿರೋಧ ವ್ಯಕ್ತಪಡಿಸಿತ್ತು. ಮಾಡಿದ್ದೆವು. ಯಾಕೆ ಅಂತ ಇವತ್ತು ಕೂಡ ಅದೇ ಪ್ರಶ್ನೆ ಬರುತ್ತೆ. ಇನ್ನೂ ಒಂದಷ್ಟು ಜನ ಹೊರಗಡೆ ನಿಂತ್ಕೊಂಡು ಕೇಳ್ತಾ ಇದ್ದಾರೆ, ಎಸ್ ಬ್ಯಾಂಕ್ ಏನು ಮರ್ಜರ್ ಆದ್ರಿಂದ ಏನು ನಷ್ಟ ಏನಾಯಿತು ಅಂತ, ಏನು ತೊಂದರೆ ಆಯಿತು ಅಂತ. ಮರ್ಜರ್ ಆಗೋದ್ರಿಂದ ಏನೆಲ್ಲ ಅನಾಹುತ ಆಗ್ತದೆ ಅನ್ನೋ ಬಗ್ಗೆ ನಾವು ಆಗ ಕೂಡ ತುಂಬ ವಿಶದವಾಗಿ ಎಲ್ಲ ಫೋರಮ್ಗಳಲ್ಲಿ ಸಾಧ್ಯ ಆದಷ್ಟು ಸಾರ್ವಜನಿಕ ತಿಳಿಸುವ ಒಂದು ಪ್ರಯತ್ನ ಮಾಡಿದೆವು. ಇವತ್ತು ನಾವು ಏನು ಹೇಳಿದ್ದೇವೆ ಅದು ನಡೀತಾ ಉಂಟು. ನಾವು ಹೇಳಿದ್ದು ಶಾಖೆಗಳು ಬಂದ್ ಆಗ್ತವೆ. ಇವತ್ತು ನೋಡಿ, ಸ್ಟೇಟ್ ಬ್ಯಾಂಕ್ನಲ್ಲಿ ಇರ್ಬೋದು, ಉಳಿದ ಬೇರೆ ಬ್ಯಾಂಕ್ಗಳಲ್ಲಿ ಎಲ್ಲೆಲ್ಲ ಮರ್ಜ್ ಆಗಿದೆ, ಎಲ್ಲ ಹೆಚ್ಚಿನ ಶಾಖೆಗಳು ಏನು ಮಾಡ್ತಾರೆ, ಒಂದೇ ಸಿಟಿಯಲ್ಲಿ ಒಂದು ರೋಡಲ್ಲಿ ಉಂಟು ಅಂತ ಹೇಳಿದ್ರೆ ಇರೋದೆಲ್ಲ ಬ್ರಾಂಚನ್ನು ತೆಗಿತಾರೆ. ರೂರಲ್ ಬ್ರಾಂಚಲ್ಲಿ ರೂರಲ್ನ ಒಂದು ಕೊನೆಯಲ್ಲಿ ಇನ್ನೊಂದು ಕೊನೆಯಲ್ಲಿ 2 ಬ್ರಾಂಚ್ ಇದ್ದರೆ 2ಅನ್ನು ತೆಗೆದು ಒಂದು ಮಾಡ್ತಾರೆ. ಆ ಗ್ರಾಹಕರಿಗೆ ಎಷ್ಟು ತೊಂದರೆ ಆಗ್ತದೆ ಅನ್ನೋ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಯಾಕಂದ್ರೆ ಅವರು ಆ ಬಾಡಿಗೆಯನ್ನು ಉಳಿಸಬೇಕು, ಯಾಕಂದ್ರೆ ಅದು ಮರ್ಜರ್ನ ಒಂದು ಭಾಗ. ಈಗ ಅದರಲ್ಲಿ ಎಂಪ್ಲಾಯೀಸ್ ಕಡಿತ ಆಗುತ್ತಾ? ಆಗ್ತದೆ, ಖಂಡಿತ ಆಗ್ತದೆ. ನೋಡಿ, ನಾವು ಒಂದು ಬ್ರಾಂಚ್ ಇನ್ನೊಂದು ಬ್ರಾಂಚಿಗೆ ಮರ್ಜ್ ಮಾಡುವಾಗ ಬ್ಯಾಂಕು ಫೋರ್ಸ್ಫುಲಿ ಯಾರನ್ನು ತೆಗಿಲಿಕ್ಕೆ ಆಗುದಿಲ್ಲ. ಅವ್ರು ಏನ್ ಮಾಡ್ತಾರೆ, ಈಗ ಒಂದು ಬ್ರಾಂಚ್ ಇನ್ನೊಂದು ಬ್ರಾಂಚ್ ಮರ್ಜ್ ಆಗುವಾಗ ಅಲ್ಲಿ ಹೆಚ್ಚಾಗಿರುವ ಎಂಪ್ಲಾಯೀಸ್ ಅನ್ನ ದೂರದ ಬ್ರಾಂಚ್ಗಳಿಗೆ ಟ್ರಾನ್ಸ್ಫರ್ ಮಾಡಬಹುದು, ಅಥವಾ ಅವರು ಅನಾನುಕೂಲ ಆಗುವಂತ ಒಂದು ಸ್ಥಿತಿಯಲ್ಲಿ ಅವರನ್ನು ಇಡಬಹುದು. ಅಂತ ಸಂದರ್ಭದಲ್ಲಿ ಬ್ಯಾಂಕ್ ನೌಕರರು ಏನ್ ಮಾಡ್ತಾರೆ, ಈ ಒಂದು ತೊಂದರೆಗಳಿಂದ ಹೊರಗಡೆ ಬರಲಿಕ್ಕೆ VRS ಹೋಗ್ತಾರೆ. ಇವತ್ತು ಆ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಈ ಒಂದು VRS ಕಾರಣದಿಂದ ನುರಿತ ಕೆಲಸಗಾರರು ಬ್ಯಾಂಕಿಂದ ಕಣ್ಮರಿ ಆಗ್ತಾ ಇದ್ದಾರೆ. ಅನುಭವಿಗಳು 4-5 ವರ್ಷ ಸರ್ವಿಸ್ ಇರುವಂತ ಅವರು ಅದು ಕ್ರೀಮ್ ಲೇಯರ್. ಅವರು ನಮ್ಮ ಯಂಗ್ಸ್ಟರ್ ಏನು ಬ್ಯಾಂಕಿಗೆ ಬರ್ತಾರೆ ಅವ್ರಿಗೆ ಹೇಳಿಕೊಡಬೇಕಾದಂತವ್ರು. ಬ್ಯಾಂಕಿನಲ್ಲಿ ಆನ್ ದ ಜಾಬ್ ಟ್ರೈನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದನ್ ಎನಿ ಅದರ್ ಥಿಂಗ್. ಯಾಕಂದ್ರೆ ನೀವು ಗ್ರಾಹಕರನ್ನ ಹೇಗೆ ಐಡೆಂಟಿಫೈ ಮಾಡಬೇಕು, ಒಂದು ಸಾಲದ ಬಂದ ವ್ಯಕ್ತಿ ಬಂದ್ರೆ ಅವನನ್ನು ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಅದು ಸರಿಯಾದ ವ್ಯಕ್ತಿಯೋ ತಪ್ಪು ವ್ಯಕ್ತಿಯೋ, ಈ ಸಾಲದ ಒಂದು ಪ್ರಪೋಸಲ್ ಅಲ್ಲಿ ಹೇಗೆ ಕಂಡುಹಿಡಿಬೇಕು, ಇದನ್ನೆಲ್ಲ ಅನುಭವಿ ವ್ಯಕ್ತಿ ಹೇಳಿಕೊಡ್ತಾನೆ. ಒಂದು ಅನುಭವಿ ಬ್ರಾಂಚ್ ಮ್ಯಾನೇಜರ್ ಯಾರಾದ್ರೂ ಬಂದ ಕೂಡಲೇ ಹೇಳ್ತಾನೆ, ಈ ಮನುಷ್ಯನಿಗೆ ಸಾಲ ಕೊಡಬೇಕೋ ಬೇಡವಾ ಅಂತ ಹೇಳಿ. ಅದು ಹೊಸದಾಗಿ ಬಂದವರು ಕಾಲೇಜಿಂದ ಬಂದ ನಿಮಗೆ ಟ್ರೈನಿಂಗ್ ಅಲ್ಲಿ ಸಿಗೋದಿಲ್ಲ. ನಮ್ಮ ಟ್ರೈನಿಂಗ್ ಕಾಲೇಜಿನಲ್ಲಿ ಟ್ರೈನಿಂಗ್ ಕೊಡೋದ್ರಿಂದ ಸಿಗೋದಿಲ್ಲ. ಆ ಎಕ್ಸ್ಪೀರಿಯನ್ಸ್ ಇದ್ದವರನ್ನೆಲ್ಲ ನೀವು ಹೊರಗೆ ಹಾಕ್ತಾ ಇದ್ದೀರಿ. ಈಗ ಖಾಸಗೀಕರಣ ಮಾಡುವಾಗಲೇ ಇವರು ನಿರ್ಮಲಾ ಸೀತಾರಾಮನ್ ಹೇಳಿದರು, ಈ ಖಾಸಗೀಕರಣ ನಾವು ಮಾಡುವಾಗ ಅದರಲ್ಲಿ ಇದ್ದಂತಹ ಎಂಪ್ಲಾಯೀಸ್ ಏನಿದ್ದಾರೆ ಅವರನ್ನು ಬೇರೆ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ಗಳಿಗೆ ವರ್ಗಾವಣೆ ಮಾಡ್ತೇವೆ. ಅದರ ಅರ್ಥ ಏನಂತ ಹೇಳಿದ್ರೆ, ಈ ಖಾಸಗಿ ವ್ಯಕ್ತಿಗಳಿಗೆ ಯಾರಿಗೆ ಇವರು ಬ್ಯಾಂಕ್ ಅನ್ನು ಮಾರ್ತಾ ಇದ್ದಾರೆ ಅವರಿಗೆ ಪರ್ಮನೆಂಟ್ ಎಂಪ್ಲಾಯೀಸ್ ಬೇಡ, ಅವರೆಲ್ಲ ಕಾಂಟ್ರಾಕ್ಟ್ ನಲ್ಲಿ ಜುಜುಬಿ ಇದನ್ನು ಕೊಟ್ಟು ಅವರಿಂದ ಕೆಲಸ ತೆಗಿತಾರೆ. ಈಗ ಬ್ಯಾಂಕ್ ಏನು ನೌಕರರ ಸಂಖ್ಯೆ ಜಾಸ್ತಿ ಆಯ್ತಾ ಈಗ ಆಫ್ಟರ್ ಮರ್ಜರ್? ಇಲ್ಲ, ಸಾಧ್ಯ ಇಲ್ಲ. ನೀವು ಅದನ್ನು ಒಂದು ಉದಾಹರಣೆ ನೋಡಬಹುದು. ನೀವು ಪೇಪರ್ಗಳಲ್ಲಿ ರಿಕ್ರೂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ ನೋಡಿ. ಹಿಂದೆ SBI ನಲ್ಲಿ 20,000 30,000 ರಿಕ್ರೂಟ್ಮೆಂಟ್ ಕೊಡ್ತಾರೆ, ಈಗ 2,000 ಕೊಡ್ತಾ ಇದ್ದಾರೆ. ಎಷ್ಟು ಜನ ನೀವು ಗ್ರಾಜುಯೇಷನ್ ಆಗಿ ಹೊರಗಡೆ ಬಂದ ವ್ಯಕ್ತಿಗಳಿಗೆ ನೌಕರಿ ಸಿಗ್ಲಿಕ್ಕೆ ಸಾಧ್ಯ? ಅದೇ ರೀತಿ ಬೇರೆ ಸಾರ್ವಜನಿಕ ಬ್ಯಾಂಕ್ಗಳು, ನಮ್ಮ ಬ್ಯಾಂಕ್ಗಳೆಲ್ಲ ರಿಕ್ರೂಟ್ಮೆಂಟ್ ಇಲ್ವೇ ಇಲ್ಲ ಈ ವರ್ಷ. ಯಾಕಂದ್ರೆ ಈಗ ಇರುವ ಮರ್ಜರ್ ಆದ್ಮೇಲೆ ಎಷ್ಟು ಸಂಖ್ಯೆ ಉಳಿತದೆ, ಯಾರು ಇರ್ತಾರೆ ಅಂತೇಳಿ ಇನ್ನೂ ನಿರ್ಧಾರ ಆಗಿಲ್ಲ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಈಗ ನಿಮ್ದು SBI ಒಂದು ವರ್ಷಕ್ಕೆ ಎಷ್ಟು ರಿಕ್ರೂಟ್ಮೆಂಟ್ ಆಗ್ತಾ ಇತ್ತು ಒಂದು ಅಂದಾಜು? ಒಂದು ಒಟ್ಟಿಗೆ ಎಲ್ಲ ಸಾರ್ವಜನಿಕ ಬ್ಯಾಂಕ್ಗಳಿಂದ 60,000ರಿಂದ 70,000 ಇದು ಆಗ್ತಿತ್ತು ಪ್ರತಿ ವರ್ಷ. 60,000ದಿಂದ 70,000 ಹೊಸ ನೇಮಕಾತಿ ಆಗ್ತಾ ಇತ್ತು. ಈಗ ಒಂದು 2 ವರ್ಷದಿಂದ ಎಷ್ಟು ಆಗ್ತಾ? ಈ ವರ್ಷ ನೀವು ನೋಡ್ಬೇಕಾದ್ರೆ ಎಲ್ಲ ಬ್ಯಾಂಕ್ಗಳು ಅವರದ್ದು ಇಂಡಿಯನ್ 0,
ಓಕೆ. ಮರ್ಜರ್ ಆದ್ಮೇಲೆ. ಅದರ ಮೊದಲಿನ ವರ್ಷ ಈ ಮರ್ಜರ್ ಆದರೆ ಕೂಡ ಏನು ಆಗುದಿಲ್ಲ, ಎಂಪ್ಲಾಯೀಸ್ ಇರ್ತಾರೆ, ಹೊಸ ಎಂಪ್ಲಾಯಿಗಳನ್ನ ನೇಮಕ ಮಾಡಿಕೊಳ್ತಾರೆ ಅಂತೆಲ್ಲ ಇವರು ಎಲ್ಲ ಭಾಷಣ ಮಾಡ್ತಾ ಇದ್ರು. ಅದೆಲ್ಲ ಮೊದಲಿನ ವರ್ಷ ನೋಡ್ಬೇಕಾದ್ರೆ ಬರೇ 7,000 ಎಲ್ಲ ಸಾರ್ವಜನಿಕ ಬ್ಯಾಂಕುಗಳಲ್ಲಿ ಮತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಸೇರಿ 7,500 ಉದ್ಯೋಗ ಲಭಿಸಿವೆ. ಈ ವರ್ಷ ಯಾವ ಬ್ಯಾಂಕ್ ಇಂಡಿಯನ್ ಮಾಡ್ತಾ ಇಲ್ಲ. ಇನ್ನು ಮುಂದೆ ಇಲ್ಲ ಅದು ಉದ್ಯೋಗ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಆಲ್ರೆಡಿ ಈಗ ನಿರುದ್ಯೋಗ ಸಮಸ್ಯೆ ಉಲ್ಬಣಗೊಂಡಿದೆ. ಇದು ಖಂಡಿತವಾಗಿಯೂ ನಮ್ಮ ಯುವಕರಿಗೆ ಅವರಿಗೆ ಇಷ್ಟ ತನಕ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ, ಬ್ಯಾಂಕಿಂಗ್ ಒಂದು ಕ್ಷೇತ್ರದಲ್ಲಿ ಒಂದು ಉದ್ಯೋಗ ಕೊಡುವ ಒಂದು ಸಿಗುವ ಒಂದು ಅವಕಾಶ ಇತ್ತು. ಈಗ ಇಲ್ಲ. ಅಂದ್ರೆ ಈಗ ಎಲ್ಲ ಸೆಕ್ಟರ್ಸ್ ಈಗ ಮುಳುಗೋಗಿದೆ. ಮುಳುಗಿ ಹೋದ ನಂತರ ಈಗ ಮೊನ್ನೆ ಹೇಳ್ತಾ ಇದ್ದಾರೆ, ಈಗ ನೀವು 3 ಮಂದಿ ಕೂಡ ಕೇಳಬೇಕು, ಉದ್ದಿಮೆಗಳನ್ನು ನಡೆಸುವುದು ಸರ್ಕಾರದ ಕೆಲಸ ಅಲ್ಲ ಅಂತ. ಉದ್ದಿಮೆಗಳನ್ನು ನಡೆಸುವುದು ಸರ್ಕಾರದ ಕೆಲಸ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಧವರೇ. ಅದು ತಪ್ಪು ಧೋರಣೆ. ನಾನು ಹೇಳ್ತೇನೆ, ಉದ್ದಿಮೆಗಳ ನಡೆಸುವುದು ಅವರ ಕೆಲಸ ಅಲ್ಲ. ಅವರು ಕೆಲಸ ಮಾಡುವುದು ಈಗ ಮಾರುವ ಕೆಲಸ. ಎಲ್ಲ ಬ್ಯಾಂಕ್ಗಳನ್ನು ಮಾರುವ ಕೆಲಸ ಅವ್ರು ಮಾಡ್ತಾರೆ, ದೇಶವನ್ನೇ ಮಾರುವ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲ ಪ್ರಶ್ನೆ ಏನಂತ ಹೇಳಿ, ಈ ದೇಶದ ಅಭಿವೃದ್ಧಿ ಹೇಗಿರೋದು, ಈ ದೇಶದ GDP ಹೇಗೆ ಬರ್ತದೆ, ಈ ದೇಶದ ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ನಿವಾರಣೆ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. GDP ಅಷ್ಟು ಪಾತಾಳಕ್ಕಿರ್ಲಿಕ್ಕೆ ಕಾರಣ ಏನು, ಅನ್ಎಂಪ್ಲಾಯ್ಮೆಂಟ್ ಇಷ್ಟು ಕೆಳಗಡೆ ಬರಲಿಕ್ಕೆ ಕಾರಣ ಏನು, ಅದಕ್ಕೆ ಬೇಕಾಗಿ ಜನರ ಕೈಗೆ ಒಂದು ಹಣವನ್ನು ಕೊಡ್ಲಿಕ್ಕೆ ಯಾವ ಪದ್ಧತಿ ಇದೆ, ಯಾವ ವ್ಯವಸ್ಥೆ ಇದೆ, ಅದನ್ನು ಯಾರು ಕೇಳೋದಿಲ್ಲ. ಅವ್ರು ಹೇಳೋದು ಇದು ಯಾವುದು ಬಿಸ್ನೆಸ್ ಮಾಡೋದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿ. ಸರ್ಕಾರದ ಕೆಲಸ ಅಲ್ಲ. ಅವ್ರು ರೈಟ್ ಅಪ್ ಮಾಡೋದು ಅವರ ಕೆಲಸ. ಅವ್ರು ಈ ಕಾರ್ಪೊರೇಟ್ ಅವರದ್ದು ಲೋನ್ಸ್ ಇದ್ದು ರೈಟ್ ಅಪ್ ಮಾಡ್ತಾರೆ ನೋಡಿ. 80,893 ಕೋಟಿ ಮೊನ್ನೆ ಇದಾಗಿದೆ, ರೈಟ್ ಅಪ್ ಮಾಡಿದ್ದಾರೆ. ಅದು ಯಾರ್ದು? ಎಲ್ಲ ಕಾರ್ಪೊರೇಟ್ ವ್ಯವಸ್ಥೆ. ಕಾರ್ಪೊರೇಟ್ ಕಂಪನಿ, ಕಾರ್ಪೊರೇಟ್ ಉದ್ದಿಮೆದಾರರದು. ಅವರಿಗೆ ಬಿಸ್ನೆಸ್ ಬೇಡ ಅಂತ ಹೇಳಿದ್ರೆ ಅದು ಯಾಕೆ ರೈಟ್ ಅಪ್ ಮಾಡಬೇಕು? ನಾವು ಹೇಳುದೇನು, ಅವ್ರೇನು ಅವರಿಗೆ ಸಾಧ್ಯ ಇಲ್ಲದ ಪಾರ್ಟಿ ಅಲ್ಲ ಅದು. ಎಲ್ಲ ಸಾಧ್ಯ ಇದೆ, ವಸೂಲಿ ಮಾಡಬಹುದು. ಅವರನ್ನು ಜೈಲಿಗೆ ತಳ್ಳಿಕ್ಕೆ ಯಾಕೆ ಆಗ್ತಾ ಇಲ್ಲ? ಸೊತ್ತುಗಳು ಉಂಟು. ಅವರ ಸೊತ್ತುಗಳನ್ನು ಮಾಡಿ ಬ್ಯಾಂಕಿಗೆ ರಿಕವರ್ ಮಾಡ್ಬೇಕಲ್ಲ, ಅದು ಮಾಡ್ತಾ ಇಲ್ಲ. ಅವರನ್ನು ಜೈಲಿಗೆ ಕಳಿಸ್ಬೇಕು, ಅದು ಜೈಲು ಮಾಡ್ತಾ ಇಲ್ಲ. ಈಗ ಆದರೆ ಕಾರ್ಪೊರೇಟ್ ಕಂಪನಿಗಳು ಹೊಸ ಬ್ಯಾಂಕ್ಗಳನ್ನು ಮಾಡಬಹುದು ಅಂತಾನೆ ಹೇಳ್ತಾ ಇದಾರಲ್ಲ ಇವರು ಮಾಧವರೇ. ಅದೇ ಅವರಿಗೆ ಕಳ್ಳರಿಗೆ ಬೀಗದ ಕೈಯನ್ನು ಕೊಡ್ತಾರೆ, ಕಳ್ಳರಿಗೆ ಬೀಗದ ಕೈಯನ್ನು ಕೊಡ್ತಾ ಇದ್ದಾರೆ. ಬ್ಯಾಂಕಿನ ಬೀಗದ ಕೈ ಅವರ ಕೈಯಲ್ಲಿ ಕೊಡ್ತಾರೆ. ಸತೀಶ್ವರ್ ಅಲ್ಲ, ನಾನು ಅಲ್ಲೊಂದು ಸೇರಿಸಲಿಕ್ಕೆ ಬಯಸ್ತೇನೆ. ಸರ್ಕಾರ ಉದ್ದಿಮೆ ನಡೆಸುವುದು ನಮ್ಮ ಕೆಲಸ ಅಲ್ಲ ಅಂತ ಹೇಳುದು ಅದು ಅವರು ತಪ್ಪು ಅಭಿಪ್ರಾಯದಿಂದ ಇದನ್ನು ಹೇಳ್ತಾ ಇದ್ದಾರೆ. ನಮ್ಮ ಸಂವಿಧಾನದಲ್ಲಿ ಸರ್ಕಾರದ ಮೇಲೆ ಕೆಲವೊಂದು ನಿರ್ಭರ ಒಂದು ಕರ್ತವ್ಯಗಳು ಅವರಿಗಿದೆ. ನೀವು ಆರ್ಟಿಕಲ್ 39 ನೋಡಿದ್ರೆ, 39ರಲ್ಲಿ ನೋಡಿದ್ರೆ, ಅವರು ದೇಶದ ರಿಸೋರ್ಸ್ಗಳು ಎಲ್ಲರಿಗೂ ತಲುಪುವಂತೆ ಮಾಡುವ ಒಂದು ಕರ್ತವ್ಯ ಸರ್ಕಾರದ ಮೇಲಿದೆ. ಅದು ಹೇಗೆ ಮಾಡಬೇಕು? ಅದನ್ನು ನೀವು ಸರ್ಕಾರದ ಎಕ್ಸ್ಚೇಕರ್ ಇಂದ ಹಣ ತೆಗೆದು ಹಂಚ್ಲಿಕ್ಕಲ್ಲ, ಅದಲ್ಲ. ಈ ಉದ್ದಿಮೆಗಳು ಇವುಗಳ ಮೂಲಕ ಇವತ್ತು ಪೆಟ್ರೋಲ್ BPCL ನೋಡಿ, ಪೆಟ್ರೋಲಿಯಂ ಉದ್ದಿಮೆ ಒಂದು ಒಳ್ಳೆ ಉದ್ದಿಮೆ. ಅದರಿಂದ ಬರುವ ಉತ್ಪನ್ನ ನೀವು ಸರ್ಕಾರ ಶೇಖರಿಸಿ ಅದರ ಮೂಲಕ ಜನದ ಬೇಕಾದ ಸ್ಕೀಮ್ಗಳನ್ನು ಮಾಡಿ, ಅವರಿಗೆ ಬೇಕಾದ ಪ್ಲಾನ್ಗಳನ್ನು ಮಾಡಿ, ಆ ಮೂಲಕ ನೀವು ಬಜೆಟ್ ನಡೆಸಬೇಕು. ಅದು ಬಿಟ್ಟು BPCL ಅನ್ನು ಸೇಲ್ ಮಾಡಿ ಅದರಿಂದ ಬಂದ ಹಣದಲ್ಲಿ ನಾನು ನನ್ನ ಸರ್ಕಾರ ನಡೆಸ್ತೇನೆ ಅಂತ ಹೇಳಿದ್ರು ತಪ್ಪು. ನಾನು ಹೇಳ್ತೇನೆ ಒಂದು ಉದಾಹರಣೆ. BPCL ಈಗ ಪ್ರತಿ ವರ್ಷ ನೀವು ಅವರದ್ದು ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿ, 5,000 ಕೋಟಿಗಿಂತ ಕಡಿಮೆ ಯಾವತ್ತೂ ಅವರು ಲಾಭ ಕೊಡಲಿಲ್ಲ ಸರ್ಕಾರಕ್ಕೆ. ಅಂತ ಒಂದು BPCL ಅನ್ನ 33,000ಕ್ಕೆ ನೀವು 33,000 ಜುಜ್ಬಿ 5 ವರ್ಷದಲ್ಲಿ ಯಾರು ತಗೊಂಡವರಿಗೂ ಬರ್ತದೆ. ಅವರದ್ದು ಎಷ್ಟು ಸಾವಿರಗಟ್ಟಲೆ ವೆಲ್ಸ್ ಉಂಟು, ಎಣ್ಣೆ ತೆಗೆಯುವಂಥದ್ದು. ಅಂಥದ್ದನ್ನೆಲ್ಲ ನೀವು 33,000ಗೆ ಫಿಕ್ಸ್ ಮಾಡಿ ಅವರಿಗೆ ಸೇಲ್ ಮಾಡ್ತಾ ಇದ್ದೀರಿ ಅಂದ್ರೆ ಯಾರ ಉದ್ಧಾರ ಮಾಡ್ತಿದ್ರಿ ಇದರಲ್ಲಿ? ನೀವು LICಯಲ್ಲಿ ಇಡೀ ದೇಶದ ಇನ್ಫ್ರಾಸ್ಟ್ರಕ್ಚರ್ಗೆ ಕಂಪ್ಲೀಟ್ ಆಗಿ ಒಂದಷ್ಟು ಕೋಟಿ ರೂಪಾಯಿಯನ್ನು ಕೊಟ್ಟವರು LIC. ಅಲ್ಲಿ ಇರುವ 5 ಕೋಟಿ ಅವರ ಎಸೆಟ್ ಇದ್ದದ್ದು ಮೊದಲು, ಅದನ್ನು ರಾಷ್ಟ್ರೀಕರಣ ಮಾಡುವಾಗ ಇವತ್ತು 32 ಲಕ್ಷ ಕೋಟಿ ಅದರ ಎಸೆಟ್ಸ್ ಇದೆ. 32 ಲಕ್ಷ ಕೋಟಿ. ಅದನ್ನ ಇವರು 74% ಅದನ್ನು FDIಗೆ ಫಾರಿನ್ ಅವರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಯಾರ ಮೊತ್ತ ಅದು? ಯಾರ ಹಣ ಅದು? ಜಮೆ ಮಾಡಿದ ಮೊತ್ತ, ಯಾರು ಜಮೆ ಮಾಡಿದ ಮೊತ್ತ, ಜನರ ಹಣ ಅದು, ಯಾರು ಉಳಿಸಿದ ಮೊತ್ತ, ಯಾರು ಲಾಭ ಮಾಡಿದ್ದು. ಶ್ರೀಮಂತ ವರ್ಗದವರು ಬ್ಯಾಂಕಲ್ಲಿ ಠೇವಣಿ ಇಡುವುದಿಲ್ಲ, ಇಡುವುದು ನಮ್ಮ ಸರ್ವ ಜನಸಾಮಾನ್ಯರು, ಮಧ್ಯಮ ವರ್ಗದವರು. ಬಟ್ ಇವರು ಬರೇ ನಮ್ಮ ಬ್ಯಾಂಕನ್ನು ಮುಳುಗೋಸ್ಕರ ಸಾಲ ತೆಗೆದುಕೊಂಡು ದೇಶ ಬಿಟ್ಟು ಪರಾರಿಯಾಗೋದು. ನಿಮ್ಮದು ವಿಜಯ ಮಲ್ಯ ಆಗಲಿ, ನೀರವ್ ಮೋದಿ ಆಗಲಿ,
ಚೋಕ್ಸಿ ಆಗಲಿ ಎಲ್ಲ ದೇಶ ಬಿಟ್ಟು ಪರಾರಿ 1% ಡೆಪಾಸಿಟ್ ಕೂಡ ಇಲ್ಲ ಈ ಇಡೀ NPA ಹೋಲ್ಡರ್ಸ್. 1% ನಮ್ಮ ಡೆಪಾಸಿಟ್ ನಲ್ಲಿ. ಈ ನಮ್ಮ ಡೆಪಾಸಿಟ್ ಬ್ಯಾಂಕಲ್ಲಿ ಇರುವುದು ಅಂತ ಹೇಳಿದ್ರೆ ಒಂದು ಮಧ್ಯಮ ವರ್ಗದ್ದು, ಒಂದು ಲೋವರ್ ಲೆವೆಲ್ ಇದ್ದಂತ ಬಡ ಮಧ್ಯಮ ವರ್ಗದ ಜನರದೇ. ಸಾರ್ವಜನಿಕ ಉದ್ದಿಮೆಗಳಲ್ಲಿ, ಸಾರ್ವಜನಿಕ ರಂಗದ ಬ್ಯಾಂಕ್ಗಳಲ್ಲಿ. ಅದರಲ್ಲಿ ಇನ್ನೂ ಒಂದು ಪ್ರಶ್ನೆ ಬರ್ತದೆ. ಈಗ ಎಸ್ ಭಾರಿ 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 ಜನಪ್ರಿಯವಾದಂಥ ಇದು ಜನಧನ್ ಯೋಜನೆ. ಎಸ್, ಖಾಸಗಿ ಬ್ಯಾಂಕಿನವರು ಎಷ್ಟು ಜನಧನ್ ಅಕೌಂಟ್ ಓಪನ್ ಮಾಡಿದ್ರು, ನೀವು ಸಾರ್ವಜನಿಕ ರಂಗದ ಬ್ಯಾಂಕ್ಗಳು ನೀವು ಎಷ್ಟು ಮಾಡಿದ್ರಿ ಸತೀಶ್ ಸರ್? ನಾವು 41 ಕೋಟಿ ಸಾರ್ವಜನಿಕ ಬ್ಯಾಂಕ್ಗಳು 41 ಕೋಟಿ ಅಕೌಂಟ್ ಅನ್ನು ಓಪನ್ ಮಾಡಿದ್ದೇವೆ. 41 ಕೋಟಿ ಅಕೌಂಟ್ಗಳನ್ನು 41 ಕೋಟಿ ಜನರ ಖಾತೆಗಳನ್ನು, ಜನಧನ್ ಖಾತೆಗಳನ್ನು ನಿಮ್ಮ ಸಾರ್ವಜನಿಕ ರಂಗದ ಬ್ಯಾಂಕ್ಗಳು ಮಾಡಿದ್ರು. 41 ಕೋಟಿ. ಎಸ್, ಖಾಸಗಿ ಬ್ಯಾಂಕಿನವರು 1.25 1,25,000 1 ಕೋಟಿಯ 25 ಲಕ್ಷ ಅಕೌಂಟ್ಗಳನ್ನು ಖಾಸಗಿ ಬ್ಯಾಂಕಿನವರು ಮಾಡಿದ್ದಾರೆ. ನೀವು 41 ಕೋಟಿ ಮಾಡಿದ್ದೇವೆ. 41 ಕೋಟಿಯನ್ನು ಎಷ್ಟು ದೊಡ್ಡ ಅಂತರ, ಎಷ್ಟು ದೊಡ್ಡ ಅಂತರ. ಆ ಅಂತರದಿಂದಾಗಿಯೇ ಪ್ರಧಾನಮಂತ್ರಿಯವರು ಕೆಂಪುಕೋಟೆ ಮೇಲಿಂದ ಬ್ಯಾಂಕಿನವರನ್ನ ಹೊಗಳಿದ್ರು. ನೀವು ಕೇಳಿರ್ಬೇಕು. ಬ್ಯಾಂಕಿನವರಿಂದಾಗಿ ಇವತ್ತು ನಾವು ಇಷ್ಟು ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆಯ್ತು, ಜನಧನ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆಯ್ತು. ಎಸ್, ಈಗ ಎಲ್ಲವೂ ಖಾಸಗೀಕರಣ ಆದ್ರೆ ತುಂಬಾ ಆಗ್ಬೋದಾ ಜನಧನ್ ಅಕೌಂಟ್ ಅಥವಾ ಜನರ ಬಳಿಗೆ ಹೋಗ್ಲಿಕ್ಕೆ? ಅದು ಗೊತ್ತಾಗ್ತದಲ್ಲ, ಅವ್ರು ಆಗ ಮಾಡುವಾಗಲೇ ಗೊತ್ತಾಗ್ತದಲ್ಲ. ಅಲ್ಲ, ಖಾಸಗೀಕರಣ ಜನಧನ್ ಹೋಗ್ತದೆ, ಯಾಕಂದ್ರೆ ಅವರಿಗೆ ತೊಂದರೆ ಆಗ್ತದೆ, ಅವರಿಗೆ ಲಾಭ ಇಲ್ಲ. ಎಲ್ಲ ಯೋಜನೆಗಳನ್ನು ಕಾರ್ಯಗತಗೊಳಿಸಿದ ಯಾರು? ಸಾರ್ವಜನಿಕ ಬ್ಯಾಂಕುಗಳು. ನಿಮ್ದು ಡಿಮೋನಿಟೈಸೇಷನ್ ಇರಲಿ, ಜನಧನ್ ಇರಲಿ, ಯಾವ ನಮ್ಮ ಎಲ್ಲ ಯೋಜನೆ ಕಾರ್ಯಗತ ಮಾಡಿದ್ದು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮಾತ್ರ. ಪ್ರೈವೇಟ್ ಬ್ಯಾಂಕ್ ಅವರಿಗೆ ಯಾವುದು ಫಂಡ್, ನಮ್ದು ಈಗ ಬ್ಯಾಂಕಲ್ಲಿ ನಾವು ಟೋಟಲ್ ಈ ಸಾಲದ ಒಂದು ಮೊತ್ತ 40% ಅಷ್ಟು ಮೊತ್ತವನ್ನು ನಾವು ಆದ್ಯತೆ ವಲಯಕ್ಕೆ ನಾವು ಕೊಡಬೇಕು, ಪ್ರಯಾರಿಟಿ ಸೆಕ್ಟರ್ ಕೊಡಲೇಬೇಕು. ಸಪೋಸ್ ನಾವು ಕೊಡದಿದ್ರೆ ಆ ಅಮೌಂಟ್, ಅಷ್ಟು ಅಮೌಂಟನ್ನು ನಾವು ಇದರಲ್ಲಿ ಇರಬೇಕು, ನಾಬಾರ್ಡಲ್ಲಿ ಇರಬೇಕು. ಅಲ್ಲಿ ನಮಗೆ ಸಿಗುವುದು ಬರೀ 2.5% ಬಡ್ಡಿ. ನಾವಿಲ್ಲಿ 4% ನಾವು ಲೋನ್ ಕೊಡಬೇಕು. ಇದೆಲ್ಲ ಯಾವುದಕ್ಕೆ ನಮ್ಮ ಖಾಸಗಿ ವಲಯಕ್ಕೆ ಇದಿಲ್ಲ, ಅಪ್ಲಿಕೇಬಲ್ ಇಲ್ಲ. ಎಸ್, ನಾನು ಈ ಒಂದು ಸಂವಾದವನ್ನು ಮುಗಿಸುವ ಕೊನೆಯದಾಗಿ ಈಗ ಏನು ಹೋರಾಟ, ಏನು ಮುಂದೆ, ಹೇಗೆ ಏನು ಎತ್ತ ಏನಾಗುತ್ತೆ ಮಾಧವರೇ? ಅವರು ಸರ್ಕಾರದವರು ಅವರ ದೃಷ್ಟಿಕೋನ ಇದೆ, ಅದರ ಪ್ರಕಾರ ಹೋಗ್ತಾ ಇದ್ದಾರೆ. ಯಾರ ಮಾತನ್ನು ಕೇಳೋದಿಲ್ಲ. ಬಿಜೆಪಿ ಅವರು ಹೇಳಿದ್ರು ಕೇಳೋದಿಲ್ಲ. ಬಿಜೆಪಿಯ BMS ನ ಏನು ಬ್ಯಾಂಕ್ ನೌಕರ ಸಂಘಟನೆಯವರು ಬಂದ್ರು ಹಾಕಿಕೊಳ್ಳುವುದಿಲ್ಲ. BMS ಪ್ರಾಯೋಜಿತ ಭಾರತೀಯ ಮಜದೂರ್ ಸಂಘ, ಬಿಜೆಪಿ ಪ್ರಾಯೋಜಿತ ಬ್ಯಾಂಕ್ ನೌಕರರ ಸಂಘಟನೆ, ಬ್ಯಾಂಕ್ ಅಧಿಕಾರಿಗಳ ಸಂಘಟನೆಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ ಇವತ್ತು. ಎಸ್, ಖಾಸಗೀಕರಣಕ್ಕೆ ನಮ್ಮ ವಿರೋಧವಿದೆ ಅಂತ. ಎಸ್ ಅಲ್ಲ, ಅದು ಅವರು ಎಷ್ಟು ಕೇಳದಿದ್ರು ಕೂಡ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ನಾವು ಆಸ್ ಎ ಬ್ಯಾಂಕ್ ಎಂಪ್ಲಾಯೀಸ್ ಅಂತೇಳಿ ಮಾತ್ರ ಅಲ್ಲ, ಈ ಗ್ರಾಹಕ ವರ್ಗಕ್ಕೆ ಈಗ ನೋಡಿ, ಅವರನ್ನ ಈಗ ಪ್ರೈವೇಟ್ ಆದ ಕೂಡಲೇ ಅಲ್ಲಿ ಚಾರ್ಜಸ್ ಜಾಸ್ತಿ ಆಗುತ್ತೆ. ಒಂದು 3 ಸಲ ಅವರಿಗೆ 3 ಸಲಕ್ಕಿಂತ ಜಾಸ್ತಿ ಕ್ಯಾಶ್ ಡೆಬಿಟ್ ಆದ್ರೆ 100 ರೂಪೀಸ್ ಆಗುತ್ತೆ. 100 ಇದ್ದದ್ದು ಮತ್ತೆ ಪ್ರೈವೇಟ್ ಆದ್ರೆ 500 ಆಗುತ್ತೆ. ಆವಾಗ ಇಷ್ಟು ಜನರದ್ದು ಅಕೌಂಟ್ಸ್ ಏನಿದೆ ಅದೆಲ್ಲ ಕೆಳಗೆ ಹೋಗುತ್ತೆ. ಸೊ ಈ ಇದನ್ನ ನಾವು ಗ್ರಾಹಕರಿಗೆ ಅರ್ಥ ಮಾಡಿಕೊಡ್ಬೇಕು. ಗ್ರಾಹಕರಿಗೆ ಅರ್ಥ ಮಾಡಿಕೊಟ್ಟು ಅವರ ಉಳಿತಾಯ ಏನಿದೆ ಅದರ ರಕ್ಷಣೆಗೋಸ್ಕರ ಇದು ಸಾರ್ವಜನಿಕ ವಲಯದಲ್ಲಿ ಇರಬೇಕು ಅಂತೇಳಿ ನಾವು ಅವರನ್ನು ಎಜುಕೇಟ್ ಮಾಡ್ತೇವೆ. ಅವರ ಒಟ್ಟಿಗೆ ಸೇರಿಕೊಂಡು ನಾವು ದೊಡ್ಡ ಹೋರಾಟಕ್ಕೆ ನಾವು ಮುಂದೆ ಸಾಕ್ತೇವೆ ಅಂತೇಳಿ ಆಲೋಚನೆ ಇದೆ. ಎಸ್, ಸತೀಶ್ ಸರ್, ಕೊನೆಯದಾಗಿ 30 ಸೆಕೆಂಡ್ ಏನು ಹೇಳ್ತೀರಿ ಕೊನೆಯದಾಗಿ? ಅಲ್ಲ, ಪ್ರಪ್ರಥಮವಾಗಿ ನಾವು ಸಾರ್ವಜನಿಕರು ಈ ಖಾಸಗೀಕರಣದಿಂದ ಆಗುವ ಅನಾಹುತಗಳನ್ನು ತಿಳಿದುಕೊಳ್ಬೇಕು. ಅವರು ನಮ್ಮ ಜೊತೆ ಕೈ ಜೋಡಿಸಬೇಕು. ಈಗ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಅವರು ಈ ಮುಂದೆ ಖಾಸಗೀಕರಣದಿಂದ ಅವರಿಗಾಗುವ ಅನಾಹುತವನ್ನು ಅವರು ತಿಳ್ಕೊಳ್ಬೇಕು. ಎಜುಕೇಶನ್ ಲೋನ್ ಸಿಗಬಹುದಾ? ಎಜುಕೇಶನ್ ಲೋನ್ ಸಿಗಬಹುದಾ, ನಾಳೆಗೆ ಅವರಿಗೆ ನೌಕರಿ ಸಿಗಬಹುದಾ ಅನ್ನೋದು ಕೂಡ ಆರ್ಟಿಕಲ್ 39 ಸಂವಿಧಾನ ಹೇಳಿದೆ. ಅದರೊಳಗೆ ಇನ್ನೂ ಒಂದು ಕರ್ತವ್ಯ ಏನು ಅಂತಂದ್ರೆ, ಯೂತನ್ನ ಎಕ್ಸ್ಪ್ಲೋಯ್ಟ್ ಮಾಡದ ಹಾಗೆ ಸರ್ಕಾರಗಳು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ. ಇವತ್ತು ಏನಾಗ್ತಾ ಉಂಟು, ಖಾಸಗಿ ಎಲ್ಲ ಉದ್ಯೋಗಗಳು ಬಂದ್ರೆ ಅವರು ಯಾವಾಗ ಉದ್ಯೋಗದಲ್ಲಿದ್ದಾರೆ ಯಾವಾಗ ಇಲ್ಲ ಅಂತ ಹೇಳಿ ಭದ್ರತೆ ಪ್ರಶ್ನೆ ಇಲ್ಲ. ಭದ್ರತೆ ಈಗ ಎಲ್ಲವೂ ನೀವು ಖಾಸಗೀಕರಣ ಮಾಡಿದ್ರೆ ಅವರು ನಾಳೆಗೆ ಯಾವತ್ತು. ವಿನ್ಸೆಂಟ್ ಸರ್ ಮುಗಿಸ್ತಾ ಇದ್ದೇನೆ. ಎಸ್, ಹೋರಾಟ ಏನು ಮುಂದಕ್ಕೆ ಹೋಗುತ್ತಾ? ಹೌದು, ಈಗ ನಮ್ದು ಒಂದು ಹಂತದ, ಈಗ ನಾಳೆ 2 ದಿವಸ ಮುಷ್ಕರ ನಂತರ ಒಂದು ಹಂತದ ನಮ್ಮ ಕಾರ್ಯಕ್ರಮ ಮುಗೀತದೆ. ನಾಡಿದ್ದು
ನಮ್ಮ ಎಲ್ಲ ಸಂಘಟನೆಗಳು, ನಮ್ಮ ಯುನೈಟೆಡ್ ಫಾರಂ ಬ್ಯಾಂಕ್ ಯೂನಿಯನ್ ಎಲ್ಲ ಸಂಘಟನೆಗಳು ಸೇರಿ ಮುಂದಿನ ನಮ್ಮ ಕಾರ್ಯತಂತ್ರವನ್ನು ನಾವು ಇಂದು ರೂಪಿಸಲಿದ್ದೇವೆ. ಈ ಹೋರಾಟ ಒಂದು ಸೈದ್ಧಾಂತಿಕ ಹೋರಾಟ, ಇದು ಕಂಟಿನ್ಯೂಸ್ ಪ್ರಾಸೆಸ್ ನಾವು ಹೇಳ್ತೇವೆ. 2 ದಿನ ಮುಷ್ಕರದಲ್ಲಿ ಸರ್ಕಾರ ಬಗ್ಗುವುದಿಲ್ಲ ನಮ್ಗೆ ಗೊತ್ತುಂಟು. ಯಾಕಂದ್ರೆ ಈಗ ನಮ್ಮ ಡೈಲಿ ನಮ್ಮ ಈ ರೈತರು ಮಾಡುವ ಒಂದು ಆಂದೋಲನಕ್ಕೆ ಯಾವ ರೀತಿ ಒಂದು ಸ್ಪಂದನೆ ಕೊಡ್ತಾ ಇಲ್ಲ ಸರ್ಕಾರ. ಖಂಡಿತ ನಮ್ಗೆ ಗೊತ್ತು. ಅದಕ್ಕೋಸ್ಕರ ನಮ್ಮ ಎಲ್ಲ 9 ಯೂನಿಯನ್ಗಳು ನಾಡಿದ್ದು ಅವ್ರ ಸಭೆ ಸೇರಿ ಮುಂದಿನ ಯೋಜನೆಯನ್ನು ಹಾಕ್ತಾರಂತ ಒಂದು ನಾಳೆ ದಿವಸ ಇಡೀ ಪಬ್ಲಿಕ್ ಸೆಕ್ಟರ್ನ ದೊಡ್ಡ ಒಂದು ರ್ಯಾಲಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅದರಲ್ಲಿ ಸಾಧಾರಣ ಒಂದು 15,000 ಜನ ಎಂಪ್ಲಾಯೀಸ್ನವರು ಪ್ರತಿಭಟನೆಯಲ್ಲಿ ನಾಳೆ ಪಾಲ್ಗೊಳ್ಳುವವರಿದ್ದಾರೆ. ಓಕೆ ಓಕೆ ಎಸ್ 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 ಥ್ಯಾಂಕ್ ಯು. ಈ ಒಂದು ಸಂವಾದದಲ್ಲಿ ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದು ಮಾತನಾಡಿದಂಥ BM ಮಾಧವ್ ಅವರಿಗೆ, ರಾಜ್ಯ ಉಪಾಧ್ಯಕ್ಷರು ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ, ಸರ್ ನಿಮಗೆ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿ ವಿನ್ಸೆಂಟ್ ಡಿಸೋಜ್ ಅವರೇ, ಜಿಲ್ಲಾ ಸಂಚಾಲಕರು ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್, ಸರ್ ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿ ಸತೀಶ್ ಶೆಟ್ಟಿ ಅವರು, ರಾಷ್ಟ್ರೀಯ ಉಪಾಧ್ಯಕ್ಷರು AIBOC ಆಲ್ ಇಂಡಿಯಾ ಬ್ಯಾಂಕ್ ಆಫೀಸರ್ಸ್ ಕಾನ್ಫೆಡರೇಷನ್, ಸರ್ ಪ್ರೀತಿಯ ಧನ್ಯವಾದಗಳು. ಎಸ್ ವೀಕ್ಷಕರೇ, ಯಾಕೆ ಬ್ಯಾಂಕ್ ಮುಷ್ಕರ ಮತ್ತು ಯಾಕೆ ಖಾಸಗೀಕರಣಕ್ಕೆ ಬ್ಯಾಂಕ್ ನೌಕರರ ಮತ್ತು ಬ್ಯಾಂಕ್ ಅಧಿಕಾರಿಗಳ ವಿರೋಧ, ಈ ವಿಚಾರವಾಗಿ ಮಾತಾಡಿದ್ದೇವೆ. ಮೂರು ನಾಯಕರುಗಳು ಕೂಡ ಅವರ ಅಭಿಪ್ರಾಯ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಮರ್ಥನೆಗಳನ್ನು ನೀಡಿದ್ದಾರೆ ಮತ್ತು ಅನೇಕ ಪ್ರಶ್ನೆಗಳನ್ನು ಕೂಡ ಮುಂದೆ ಇಟ್ಟಿದ್ದಾರೆ. ಎಸ್, ಇಷ್ಟು ಹೇಳಿ ಈ ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.